बिहारी जय राज माधव कुंज बिहारी। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम राम हरे हरे। हरे कृष्णा कृष्ण कृष्ण हरे 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 राम
Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Thank you. ಹರೇ ಕೃಷ್ಣ, ಎಲ್ಲ ಭಕ್ತರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಸೊ ಇವತ್ತು 12ನೇ ಅಧ್ಯಾಯ ಭಕ್ತಿ ಯೋಗ. ಸೊ ಇವತ್ತಿಗೆ ನಮ್ಮದು 2ನೇ 3ನೇ ಭಾಗ, 2/3 ಈ ಒಂದು ಅಧ್ಯಾಯ ಭಗವದ್ಗೀತಾ 18ನೇ ಅಧ್ಯಾಯದಲ್ಲಿ ಇವತ್ತು ಕೊನೆಗಾಣಿಕೊಳ್ಳುತ್ತೆ. ಅಂಕುಶ್, ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶಿಲ್ಪ ಮಾತಾಜಿ. ಹರೇ ಹಾ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಸ್ಟಾರ್ಟ್ ಮಾಡೋಣ. ಎಲ್ಲರನ್ನೂ ಮ್ಯೂಟ್ ಮಾಡಿಬಿಡ್ತೇನೆ ನಾನು. ಓಕೆ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಿ ಯೋಗ, ಭಕ್ತಿ ಸೇವೆ. ಅರ್ಜುನ ಉವಾಚ ಏವಂ ಸತತ ಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗ ವಿತ್ತಮಾಹ. ಸೊ ಅರ್ಜುನನು ಈಗ ಪ್ರಶ್ನಿಸುತ್ತಿರೋದು, ಎರಡು ರೀತಿಯ ಆಧ್ಯಾತ್ಮಿಕವಾದಿಗಳಿದ್ದಾರೆ. ಒಬ್ಬರು ನಿರಾಕಾರವಾದಿಗಳು ಅಂತ ಹೇಳೋದು. ಸೊ ಅವರ ಪ್ರಕಾರ ಕೊನೆಗೆ ಪರಮಸತ್ಯ ಅನ್ನುವುದು ನಿರಾಕಾರ. ಸೊ ಅದಕ್ಕೆ ಒಂದು ಆಕಾರ ಇಲ್ಲ, ಒಂದು ರೂಪ ಇಲ್ಲ, ಒಂದೇನೋ ಒಂದು ಶಕ್ತಿ, ಒಂದು ಏನೋ ವ್ಯಕ್ತಿ ಅಲ್ಲ ಅದು. ಸೊ ಆ ರೀತಿಯಲ್ಲಿ ನಿರ್ಗುಣ ನಿರಾಕಾರ ಬ್ರಹ್ಮನ್, ಅವರು ಅರೂಪಂ, ಆ ರೀತಿ ಅವ್ರು ಹೇಳೋದು. ಕೊನೆಗೆ ಎಲ್ಲವೂ ನಿರಾಕಾರವೇ. ಸೊ ಸಾಧಕಾನಾಮಿತಾರ್ಥಾಯ ಬ್ರಹ್ಮಣ್ಯ ರೂಪಕಲ್ಪನಂ ಅಂತ ಅವ್ರು ಹೇಳೋದು ಸಾಧಕನಿಗೆ ಸಹಾಯ ಮಾಡಲಿಕ್ಕೆ ಒಂದು ರೂಪವನ್ನು ನೀವು ಕಲ್ಪಿಸ್ಕೊಳ್ಳಿ ಈಗ. ಸೊ ಆದರೆ ಅಂತಿಮವಾಗಿ ಯಾವ ರೂಪಗಳು ಇಲ್ಲ ಇದು. ಸೊ ನೀವು ಯಾವುದು ನಿಮಗೆ ರೂಪ ಇಷ್ಟ ಆಗುತ್ತೆ, ಸಾಮಾನ್ಯವಾಗಿ ಪಂಚೋಪಾಸನ ಅಂತ ಹೇಳೋದು ಇದೆ. ಸೊ ಯಾವುದಾದ್ರು ಒಂದು ದೇವತೆಗಳು, ಅದರಲ್ಲೂ ಪಂಚೋಪಾಸನದಲ್ಲಿ ಒಂದು ಗಣೇಶ, ಇಲ್ಲ ಸೂರ್ಯ, ಇಲ್ಲ ಅಂದರೆ ದುರ್ಗೆ, ಇಲ್ಲಾಂದರೆ ಶಿವ, ಇಲ್ಲಂದರೆ ವಿಷ್ಣು. ಸೊ 5 ರೀತಿಯಲ್ಲಿ ಉಪಾಸನೆ. ಸೊ ಯಾವುದಾದ್ರೂ ನಿಮ್ಗೆ ಇಷ್ಟ ಆದಲ್ಲಿ ನೀವೊಂದು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಧ್ಯಾನಿಸಿ, ಅದನ್ನು ನೀವು ಸ್ಮರಿಸಿ, ಅದರ ಭಕ್ತಿಯನ್ನು ಅಭ್ಯಾಸ ಮಾಡಿ. ಸೊ ಅವ್ರು ಹೇಳೋದು ಭಕ್ತಿ ಅಂದರೆ ಹೇಗೆಂದರೆ ಒಂದು ಇದು ಒಂದು ಏಣಿಯಿಂದ ಮೇಲೆ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತೇವೆ, ಕೆಳಗಿಂದ ಮೊದಲನೇ ಮಹಡಿಗೆ ಹೋಗ್ತೇವೆ. ಸೊ ನಂತರ ಅದು ಹೋದ್ಮೇಲೆ ಈ ಏಣಿಯ ಅಗತ್ಯ ಏನು, ಆ ಏಣಿಯನ್ನು ಬಿಸಾಡಿ ಅದನ್ನು. ಸೊ ನೀವು ಸೇರಿದ್ದಾಯ್ತಲ್ಲ ನಿಮ್ಮ ಗುರಿ, ಆಯಿತು, ಅದನ್ನ ಏಣಿ ಬಿಸಾಡಿ. ಸೊ ಆ ರೀತಿಯಲ್ಲಿ ಅವರ ಒಂದು ಭಕ್ತಿ, ಅವರ ಒಂದು ಆಚರಣೆಗಳೆಲ್ಲ ಈ ರೀತಿ. ಸೊ ಕೊನೆಗೆ ನೀವು ಆ ಸ್ಥಿತಿನ ಪಡೆದ್ಮೇಲೆ ಇದೆಲ್ಲ ಅಭ್ಯಾಸ ಮಾಡೋದು ಅಗತ್ಯ ಇಲ್ಲ. ನೀವೇ ದೇವರಾಗ್ಬಿಡ್ತೀರಾ, ನೀವೇ ಭಗವಂತನಾಗ್ಬಿಡ್ತೀರಾ, ನೀವು ಐಕ್ಯರಾಗ್ಬಿಡ್ತೀರಾ ಅಲ್ಲಿ. ಸೊ ಗುರು ಅದೆಲ್ಲ ಅಗತ್ಯ ಇಲ್ಲ, ಈಗ ಅಗತ್ಯ ಅಷ್ಟೇ. ಹಾಗಾಗಿ ಮೊದಲು ಮೇಲೋದ್ಮೇಲೆ ಆಯ್ತು, ಅದೆಲ್ಲ ಇಲ್ಲ ಅಂತ ಈ ರೀತಿ ಅವರ ಒಂದು ಚಿಂತನೆ. ಸೊ ಇವ್ರನ್ನ ನಿರಾಕಾರವಾದಿಗಳು ಅಥವಾ ಬ್ರಹ್ಮವಾದಿಗಳು ಅಂತ ಹೇಳೋ ವಿಷಯ ಇದು ಇದೆ. ಸೊ ಅರ್ಜುನನ ನೇರ ಪ್ರಶ್ನೆ, ಇವರು ಒಬ್ಬರು. ಇನ್ನೊಂದು ಕೆಲವು ಜನ ಇದ್ದಾರೆ, ಅವ್ರು ಭಕ್ತರಂದ್ರೆ ಅವರಿಗೆ ಗೊತ್ತು ಅಂತಿಮವಾಗಿ ಪರಮಸತ್ಯ ಅನ್ನೋದು ಒಂದು ವ್ಯಕ್ತಿ. ಸೊ ಆ ವ್ಯಕ್ತಿ ಶ್ರೀಕೃಷ್ಣ. ಸೊ ಗೀತೆಯಲ್ಲೂ ಕೂಡ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅವರು ಹಾಗೆ ಸಾಕಾರ ಸ್ವರೂಪವಾಗಿ ಭಗವಂತನು ಇದು ಸಗುಣ ಬ್ರಹ್ಮನ್, ನಿರ್ಗುಣ ಬ್ರಹ್ಮನ್, ಸಗುಣ ಬ್ರಹ್ಮನ್. ಸೊ ಭಗವಂತನಿಗೆ ಗುಣಗಳಿದೆ, ಇದು ಭೌತಿಕ ಗುಣಗಳಲ್ಲ, ಆಧ್ಯಾತ್ಮಿಕ ಗುಣಗಳು. ಅವನ ಆಕಾರ ಇದೆ, ಭೌತಿಕ ಆಕಾರ ಅಲ್ಲ, ಆಧ್ಯಾತ್ಮಿಕ ಆಕಾರ. ಸೊ ಪ್ರತಿಯೊಂದು ಅವನದ್ದು ಅಸ್ತಿತ್ವನು ದಿವ್ಯವಾದದ್ದು ಅಂತ ಅವರು ಭಗವಂತನ, ನಾವು ನಿತ್ಯ ಸೇವಕರು. ಈಗ ನಾವು ಭಗವಂತನ ಒಂದು ಸಂಬಂಧವನ್ನು ಕಳ್ಕೊಂಡು ನಾವಿಲ್ಲಿ ಅನಾಥರಾಗಿದ್ದೇವೆ. ಮತ್ತೆ ನಾವು ಸನಾಥರಾಗಬೇಕು ಭಗವಂತನ ಸಂಬಂಧದಲ್ಲಿ. ಭಗವಂತನ ನಮಗೆ ಇರೋ ನಿತ್ಯ ಸಂಬಂಧ ಬಡಿಬೇಕು. ಸೊ ಅವನ ನಿತ್ಯ ಸೇವಕರು ನಾವು ಅಂತ ಅವರು ಭಕ್ತಿ ಕಾರ್ಯಗಳು ಮಾಡ್ತಾರೆ. ಸೊ ಈ ರೀತಿ ಎರಡು ಆಧ್ಯಾತ್ಮಿಕವಾದಿಗಳು. ಸೊ ಕೆಲವು ಜನ ಭಕ್ತರು, ಕೆಲವು ಜನ ಇವರು ನಿರಾಕಾರ. ಇಬ್ಬರು ಕೂಡ ತುಂಬಾ ಒಂದು ತೀವ್ರವಾದ ಅಭ್ಯಾಸ, ತಪಸ್ಸೆ, ಇಂದ್ರಿಯಗಳ ನಿಗ್ರಹ, ಮನಸ್ಸು ನಿಗ್ರಹ ಅದನ್ನು ಮಾಡ್ತಾರೆ ಇಬ್ಬರು ಕೂಡ. ಸೊ ಅದಿಲ್ಲದೆ ಆಧ್ಯಾತ್ಮಿಕ ಉನ್ನತಿ ಸಾಧಿಸ್ಲಿಕ್ಕೆ, ಪರಿಪೂರ್ಣತೆ ಪಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಬ್ಬರು ಕೂಡ ಅದು ಒಪ್ತಾರೆ, ಹೌದು ಈ ವೈರಾಗ್ಯ ಭಾವ ಈ ಭೌತಿಕ ಜಗತ್ತಿನ ಬೇಕು ಅಂತ. ಆದರೆ ಭಕ್ತರಾದವರು ಭಗವಂತನ ಮೇಲೆ ಆಸಕ್ತಿ ಬೆಳೆಸ್ತಾರೆ. ಸೊ ಇವರು ಈ ಭೌತಿಕ ವಿಷಯಗಳ ಬಗ್ಗೆ ನಿರಾಸಕ್ತಿ, ವೈರಾಗ್ಯ ಬರುತ್ತೆ. ಸೊ ಆ ರೀತಿಯಲ್ಲಿ ಅವರು ಕೂಡ ಅಭ್ಯಾಸ ಮಾಡ್ತಾರೆ. ಸೊ ಈಗ ಅರ್ಜುನ ನೇರ ಪ್ರಶ್ನೆ ಏನಂದ್ರೆ, ಇವರಿಬ್ಬರಲ್ಲಿ ತೇಷಾಂಕೆ ಯೋಗ ವಿತ್ತಮ, ಯಾರು ಪರಿಪೂರ್ಣರು, ಯಾರು ಸಂಪೂರ್ಣವಾಗಿ ಅವರು
ಇನ್ನ ಮೇಲಿದ್ದಾರೆ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಮಾರ್ಗವಾಗಿ ಕಾಣ್ತಾ ಇದೆ. ಸೊ ಇಬ್ಬರಲ್ಲಿ ಯಾರು ಅಂತ ಅರ್ಜುನನ ನೇರ ಪ್ರಶ್ನೆ. ಸೊ ಇದಕ್ಕೆ ಭಗವಂತನೇ ಈ ಅಧ್ಯಾಯದಲ್ಲಿ ಹೇಳೋದು ನಾವು ಕೇಳೋಣ. ಸೊ ಅದೇ ಒಬ್ಬ ಇಲ್ಲಿ ಚಿತ್ರ ತೋರಿಸ್ತಾ ಇರೋದು ನಿಮ್ಗೆ, ಒಂದು ಬೆಳಕು, ಏನೋ ಒಂದು ಜ್ಯೋತಿ. ಸೊ ಆ ರೀತಿಯಲ್ಲಿ ನಿರಾಕಾರ ಸ್ವರೂಪ ಬ್ರಹ್ಮನ್ ಅಂತ ಅವ್ರು ಆಲೋಚನೆ ಮಾಡೋದು ಒಂದು ಬ್ರಹ್ಮವಾದಿಗಳು. ಇನ್ನೊಂದು ಆಧ್ಯಾತ್ಮಿಕವಾದಿಗಳು ಇಲ್ಲಿ ತೋರಿಸೋ ರೀತಿಯಲ್ಲಿ ಅದು ಕೊನೆಗೆ ಒಬ್ಬ ಪುರುಷನು, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಶ್ರೀಕೃಷ್ಣನು, ವಿಷ್ಣು ನಾರಾಯಣ. ಸೊ ಅಂತ ಅವರು ಹೇಳೋದು. ಸೊ ಕೃಷ್ಣ ಈಕೆ ಏನ್ ಸಮಾಧಾನ ಹೇಳ್ತಾನೆ ನೋಡೋಣ. ಶ್ರೀ ಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯ ಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಸೊ ಭಗವಂತನ ಹೇಳ್ತಾ ಇರೋದು, ಯಾರು ಮಯ್ಯಾವೇಶ್ಯ ಮನೋ ಯೇ ಮಾಂ, ಅವರ ಮನಸ್ಸನ್ನು ನನ್ನಲ್ಲಿ ಮಗ್ನವಾಗಿ, ನನ್ನಲ್ಲಿ ತಲ್ಲೀನರಾಗಿ ಇರ್ತಾರೆ, ನಿತ್ಯಯುಕ್ತ ಉಪಾಸತೆ, ನನ್ನನ್ನು ಅವರು ಪೂಜಿಸುತ್ತಾರೆ, ನನ್ನನ್ನು ಈ ರೀತಿಯಲ್ಲಿ ಒಂದು ಸಾಕಾರ ಸ್ವರೂಪಿಯಾಗಿ ನನ್ನನ್ನು ಅವರು ಪೂಜೆ ಮಾಡ್ತಾರೆ, ನನ್ನ ಸ್ಮರಣೆ ಮಾಡ್ತಾರೆ, ಆ ವ್ಯಕ್ತಿಗಳು ಶ್ರದ್ಧೆಯ ಪರಯೋಪೇತ, ಶ್ರದ್ಧೆಯಿಂದ ನನ್ನನ್ನು ಅವರು ಮಾಡೋದರ ಕಾರ್ಯಗಳು ತೇಮೆ ಯುಕ್ತತಮ. ಯುಕ್ತತಮ ಅಂದ್ರೆ ಅವರು ಹೆಚ್ಚು ಪರಿಪೂರ್ಣರು, ಅವರು ನಿರಾಕಾರವಾದಕ್ಕಿಂತ ಉತ್ತಮರು ಅಂತ ನಾನು ಹೇಳ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದಿಲ್ಲ. ಸೊ ನೇರವಾಗಿ ಕೃಷ್ಣ ಇಲ್ಲಿ ಉತ್ತರ, ಭಕ್ತರು ಉನ್ನತ ಸ್ಥಿತಿಯಲ್ಲಿದ್ದಾರೆ. 6ನೇ ಅಧ್ಯಾಯದಲ್ಲಿ ಕೂಡ ಆ ಯೋಗ ಅಭ್ಯಾಸ ಅಧ್ಯಾಯದಲ್ಲಿ ಕೃಷ್ಣ ಯೋಗಿನಾಮಪಿ ಸರ್ವೇಶಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮಯುಕ್ತತಮ ಮತಃ ಅಂತ ಕೊನೆಯ ಶ್ಲೋಕದಲ್ಲಿ 47ನೇ ಶ್ಲೋಕದಲ್ಲಿ ನಾವು ಕೇಳಿದ್ವಿ. ಎಲ್ಲ ಯೋಗಿಗಳಲ್ಲಿ ಜ್ಞಾನಯೋಗಿ, ಇವರನ್ನು ಜ್ಞಾನಯೋಗಿಗಳು ಅಂತ ಕೂಡ ಹೇಳ್ತಾರೆ. ಯಾರು ನಿರಾಕಾರ ಸ್ವರೂಪವಾಗಿ ಅವರು ಭಗವಂತನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾವು ಈ ದೇಹಗಳಲ್ಲ, ನಾವು ಆತ್ಮ, ನಾವು ಆ ಬ್ರಹ್ಮಜ್ಯೋತಿಯ ಒಂದು ಅಂಶ, ನಾವು ಅದಕ್ಕೆ ಒಂದಾಗ್ಬೇಕು, ನಾವು ಐಕ್ಯರಾಗಬೇಕು ಅಂತ ಪ್ರಯತ್ನ ಪಡೋರು ಅವರು ಜ್ಞಾನಯೋಗಿಗಳು ಅಂತ ಕೂಡ ಹೇಳೋ ಪದ ಇದೆ ಅವರ ಬಗ್ಗೆ. ಸೊ ಕೃಷ್ಣ ಹೇಳಿದ್ದಲ್ಲೂ ಕೂಡ ಈ ಜ್ಞಾನಯೋಗಿಗಳು, ಧ್ಯಾನ ಯೋಗಿಗಳು, ಭಕ್ತಿ ಯೋಗಿಗಳು ಎಲ್ಲರಲ್ಲೂ ಭಕ್ತಿ ಯೋಗಿ ಶ್ರೇಷ್ಠನು ಅಂತ ಅಲ್ಲೂ ಕೂಡ ಹೇಳಿದ್ರು. ಇಲ್ಲೂ ಕೂಡ ಮತ್ತೆ ಅದೇ ಮಾತು ಭಗವಂತನು ಸಮಯಯುಕ್ತ ತಮೋ ಮತ, ಅಲ್ಲಿ ಸಮಯಯುಕ್ತ ತಮೋ ಮತ ಅಂತ ಹೇಳಿದ್ರು, ಇಲ್ಲಿ ತೇಮೆಯುಕ್ತ ತಮೋ ಮತ ಅಂತ ಅದೇ ಪದ ಮತ್ತೆ ಕೃಷ್ಣನು ಮತ್ತೆ ಹೇಳ್ತಿದ್ದಾರೆ. ಸೊ ಈ ರೀತಿಯಲ್ಲಿ ಭಕ್ತರಾದವರು ಅವರು ಭಗವಂತನ ಅಪರಿಮಿತ ಶಕ್ತಿ, ಅಚಿಂತ್ಯ ಶಕ್ತಿಯಿಂದ ಭಗವಂತನು ಒಂದು ಮೂರ್ತಿಯಾಗಿ ನಮಗೆ ಸೇವೆ ಮಾಡೋ ಒಂದು ಅವಕಾಶ ಕೊಡ್ತಾನೆ. ಸೊ ಭಗವಂತನು ಎಲ್ಲವೂ ಕೂಡ ಸರ್ವವ್ಯಾಪಕ ವ್ಯಕ್ತಿ, ಆದರೆ ಆ ರೀತಿಯಲ್ಲಿ ಭಗವಂತನ ನಾವು ಧ್ಯಾನಿಸೋದಕ್ಕೆ, ಅವನ ಪೂಜಿಸೋಕೆ ಆಗೋದಿಲ್ಲ. ಆಮೇಲೆ ಭಗವಂತನ ಮೂಲವಾಗಿ ಒಬ್ಬ ವ್ಯಕ್ತಿ. ಸೊ ಅವನ ವ್ಯಕ್ತಿ ಆದ್ದರಿಂದ ಅವನ ಅಚಿಂತ್ಯ ಶಕ್ತಿಯಿಂದ ಅವನ ಶಕ್ತಿಗಳಲ್ಲೂ ಕೂಡ ಅವನು ವ್ಯಕ್ತವಾಗಿ ನಮ್ಮ ಸೇವೆಯನ್ನು ಸ್ವೀಕರಿಸ್ಬೋದು. ಸೊ ಅದು ಈ ಅರ್ಚಾ ವಿಗ್ರಹ ಅಂದ್ರೆ ನಾವು ದೇವಸ್ಥಾನದಲ್ಲಿ, ದೇವಾಲಯದಲ್ಲಿ, ಇಲ್ಲ ನಮ್ಮ ಮನೆಯಲ್ಲಿ ಅದನ್ನ ಶಾಸ್ತ್ರೋಕ್ತವಾಗಿ ಅವ್ರನ್ನ ಪೂಜೆ ಮಾಡ್ಬೋದು. ಅದು ಇದೆ ವಿಧಿವಿಧಾನ ಹಿಂದೆ ಮಾಡ್ತಾ ಇದ್ರು. ಹಿಂದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ತರ ಭಗವಂತನ ಆರಾಧನೆ ನಡೀತಾ ಇತ್ತು. ಇದು ಭಾರತೀಯ ಸಂಸ್ಕೃತಿ ಇದು. ಈಗ ನಾವು ಅದು ಕಳ್ಕೊಂಡಿದ್ದೇವೆ ಅಷ್ಟೇ, ಇಲ್ಲಾಂದ್ರೆ ಪ್ರತಿಯೊಂದು ಮನೆಯಲ್ಲೂ ಇದು ಇರ್ತಾ ಇತ್ತು. ಇದು ಸೊ ಈ ರೀತಿ ಕೃಷ್ಣ ಹೇಳ್ತಾ ಇರೋದು, ಇದು ಪರಿಪೂರ್ಣ, ಇದು ಈ ಒಂದು ಅಭ್ಯಾಸ ಇದು ಶಾಸ್ತ್ರೋಕ್ತವಾಗಿದೆ. ಇದನ್ನ ಅರ್ಚಾ ಅವತಾರ ಅಂತ ಹೇಳ್ತೇವೆ ಭಗವಂತನ. ಈ ಭಗವಂತನ ಅರ್ಚಾ ಮೂರ್ತಿ ಅದು ಕೇವಲ ಒಂದು ಬೊಂಬೆ, ಒಂದು ಕಟ್ಟಿಗೆ, ಒಂದು ಕಲ್ಲು, ಒಂದು ಲೋಹ ಅದಲ್ಲ. ಸೊ 8 ರೀತಿಯಲ್ಲಿ ನಾವು ತಯಾರು ಮಾಡೋದು ಒಂದು ಭಗವಂತನ ಮೂರ್ತಿಯನ್ನು. ಒಂದು ಕಲ್ಲಿನ ಇದರಲ್ಲೋ, ಇಲ್ಲಾಂದ್ರೆ ಒಂದು ಕಟ್ಟಿಗೆ ಇದರಲ್ಲೋ, ಒಂದು ಮಣ್ಣಿನ ಇದರಲ್ಲಿ, ಒಂದು ಲೋಹದ ಮೂಲಕ, ಇಲ್ಲ ಅಂದ್ರೆ ಒಂದು ಆಭರಣಗಳ ಮೂಲಕ. ಸೊ ಇಲ್ಲಾಂದ್ರೆ ಭಗವಂತನ ಬಗ್ಗೆ ನಾವು ಆಲೋಚನೆ ಮಾಡಿ ಸ್ಮರಣೆ ಮಾಡ್ಬೋದು ಒಂದು ಮನಸ್ಸಿನಲ್ಲೂ ಕೂಡ. ಸೊ ಈ ರೀತಿ ಇದು ಶಾಸ್ತ್ರದಲ್ಲಿ ಹೇಗೆ ಭಗವಂತನ ರೂಪ ಇದೆ ಅಂತ ನಮಗೆ ವಿವರಣೆ ಇದೆ. ಅವನ ಸಚ್ಚಿದಾನಂದ ಸ್ವರೂಪ ಹೇಗಿದೆ, ಅವನ ಚತುರ್ಭುಜ ನಾರಾಯಣನಾಗೋ, ಇಲ್ಲಂದ್ರೆ ದ್ವಿಭುಜ ಮುರಳೀಧರನ ಕೃಷ್ಣನಾಗೋ ವಿವರಣೆ ಇದೆ. ಅದ್ರ ವಿವರಣೆಯಾಗಿ ಇದು ಕೆತ್ತನೆ ಮಾಡಿ ಮತ್ತೆ ನಾವು ಭಕ್ತಿ ಭಾವದಿಂದ ನಾವು ಆಚಾರ್ಯರನ್ನು ಸ್ಥಾಪನೆ ಮಾಡೋದ್ರಿಂದ ಭಗವಂತನು ಅಲ್ಲಿ ಬಂದು ನಮ್ಮ ಎಲ್ಲ ಸೇವೆಯನ್ನು ಸ್ವೀಕರಿಸ್ತಾನೆ. ಸೊ ಭಗವಂತನ ಅಚಿಂತ್ಯ ಶಕ್ತಿ ಅದು. ಸೊ ಎಷ್ಟೋ ನಿದರ್ಶನ, ಎಷ್ಟೋ ಕಥೆಗಳು ಕೇಳಿರ್ತೇವೆ ನಾವು. ಇಲ್ಲೇ ಹತ್ತಿರದಲ್ಲಿ ನಾವಿಲ್ಲಿ ಉಡುಪಿ, ನಮ್ಮ ಮಂಗಳೂರಲ್ಲಿ ನಾವಿದ್ದೇವೆ. ಉಡುಪಿಯಲ್ಲಿ ಕನಕದಾಸರ ಇದು ಕಥೆ ಕೇಳಿರ್ತೇವೆ ನಾವು. ಹೇಗೆ ಭಗವಂತನು ಅವರಿಗೆ ಒಳಗೆ ಹೋಗ್ಲಿಕ್ಕೆ ಅವನು ಅನುಮತಿ ಕೊಡ್ಲಿಲ್ಲ. ಅನುಮತಿ ಕೊಡದೇ ಇರುವಾಗ ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡಿತು. ಆಕ್ಚುಲಿ ಅವರು ಅದೊಂದು ಕಟ್ಟಿಗೆನೋ ಒಂದು ಕಲ್ಲೋ ಇದ್ದಿದ್ರೆ ಅವರು ಹೋಗ್ಬಿಡ್ತಾ ಇದ್ರು. ಇದೇನು ಸೊ ಇದೇನು ಭಗವಂತನ ಸರ್ವವ್ಯಾಪಕವಾಗಿದ್ದಾನೆ, ಇವರು ನನಗೆ ಒಳಗೆ ಬಿಡ್ತಾ ಇಲ್ಲ, ಆಯ್ತು ಅಂತ ಅವ್ರು ಹೋಗ್ಬಿಡೋದಾಯ್ತು. ಎಲ್ಲ ಅವ್ರಿಗೆ ಗೊತ್ತು ಅಲ್ಲಿ ಒಳಗಿರೋ ಮೂರ್ತಿ ಸಾಕ್ಷಾತ್ ಭಗವಂತನ ಅವತಾರ. ಸಾಕ್ಷಾತ್ ಭಗವಂತನ ಅವತಾರ. ಯಾರು ಆ ಮೂರ್ತಿಯನ್ನು ಹಿಂದೆ ದೇವಕಿ
ಕೃಷ್ಣ ತಾಯಿ ಪೂಜೆ ಮಾಡ್ತಾ ಇದ್ರು, ಸೇವೆ ಮಾಡೋದು. ಎಲ್ಲಿ? 5,000 ವರ್ಷಗಳ ಹಿಂದೆ ದ್ವಾರಕೆಯಲ್ಲಿ. ನಂತರ ಅದು ದ್ವಾರಕೆ ಅನ್ನೋದು ಒಂದು ಸಮುದ್ರದಲ್ಲಿ ಇದಾಗಿ ಮುಳುಗಿ ಹೋಗಿದ್ದು. ನಂತರ ಇವಾಗ ಒಂದು 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರಿಗೆ ಸಮಯದಲ್ಲಿ ಅಲ್ಲಿನಿಂದ ಗುಜರಾತಿನಿಂದ ಒಬ್ಬರು ಕೆಲವು ಜನ ಯಾರು ಹೇಳ್ತಾರೆ ಮರ್ಚೆಂಟ್ಸ್, ಅವರೆಲ್ಲ ವ್ಯಾಪಾರಸ್ಥರು, ಅವರು ಬರೋವಾಗ ಅವರು ಇಲ್ಲಿ ಉಡುಪಿಯ ತೀರ ಮಲ್ಪೆ ಅಲ್ಲಿ ಬೀಚ್ ಈಚೆ ಒಮ್ಮೆ ಅಷ್ಟು ಚಂಡಮಾರುತವಾಗಿ ಗಾಳಿ ಬಂದಾಗ ಅವ್ರಿಗೆ ಅನ್ನಿಸ್ತು, ಇನ್ನು ಆಯ್ತು ನಮ್ದು ಈ ಗಾಳಿಗೆ ನಮ್ಮ ನೌಕೆ, ನಮ್ಮ ಶಿಪ್ ಮುಳುಗಿ ಹೋಗುತ್ತೆ, ಅದಷ್ಟೇ ಇನ್ನ ಅಂತ. ಆಗ ಮಧ್ವಾಚಾರ್ಯರಲ್ಲಿ ತೀರದಲ್ಲಿ ಸಮುದ್ರದ ಇದರಲ್ಲಿದ್ದ ದಡದ ಇದ್ದಾಗ ಅವ್ರಿಗೆ ಅವರ ಒಂದು ಶಕ್ತಿಯಿಂದ ಕೇವಲ ಹೇಳ್ತಾರೆ, ಅವ್ರ ವಸ್ತ್ರದ ಇದರಿಂದ ಆ ಶಿಪ್ಪನ್ನು ಅದನ್ನ ಸಮುದ್ರ ತೀರಕ್ಕೆ ಬರ್ಲಿಕ್ಕೆ ಮಾಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಇವರ ಒಂದು ಕೃಪೆಯಿಂದ ನಮ್ಮ ಜೀವ ಉಳಿಯಿತು ಅಂತ. ಆ ವ್ಯಾಪಾರಸ್ಥರೆಲ್ಲರೂ ಸೇರಿ ಅವ್ರು ನಿಮ್ಗೆ ಏನಾದ್ರು ಕೊಡ್ಬೋದಾ ನಾವು ಅಂತ ಕೇಳಿದಾಗ ಮಧ್ವಾಚಾರ್ಯರು ಹೇಳಿದ್ದು, ನಿಮ್ಮ ಇದರಲ್ಲಿ ಒಂದು ಕಲ್ಲು ಆಗಿ ನೀವು ನಿಮ್ಮ ಶಿಪ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನ ತೂಕ ಭಾರ ಇರ್ಲಿಕ್ಕೆ ಇಟ್ಟಿದ್ದೀರಲ್ಲ, ಆ ಗೋಪಿಚಂದನ ಕೊಡಿ ನನಗೆ ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತು ಅಲ್ಲಿ ಒಳಗೆ ಕೃಷ್ಣನ ಇದ್ದಾನೆ ಅಂತ. ಸೊ ಗೋಪಿಚಂದನ ಒಂದು 2 ಇದು ಅವ್ರು ಕೊಡ್ತಾರೆ ಮಧ್ವಾಚಾರ್ಯರಿಗೆ. ಸೊ ಅವ್ರು 2 ಇದನ್ನು ಕರ್ಕೊಂಬರುವಾಗ ಒಂದು ಗೋಪಿಚಂದನ ಇದು ಅಲ್ಲೇ ಬೀಳ್ತಾರೆ, ಮಲ್ಪೆಯಲ್ಲೇ, ಅಲ್ಲೇ ಇದರಲ್ಲಿ ಅವ್ರು ಬಲರಾಮ, ಒಡಬಂಡೇಶ್ವರ ಬಲರಾಮನ ಸ್ಥಾಪನೆ ಬಿದ್ದುತ್ತೆ. ಓಪನ್ ಆದ್ಮೇಲೆ ಅಲ್ಲಿ ಒಳಗೆ ಬಲರಾಮನ ಮೂರ್ತಿ ಇತ್ತು. ಸೊ ಇನ್ನ ನಂತರ ಅವ್ರು ಉಡುಪಿಗೆ ತಂದು ಇನ್ನೊಂದು 5 ಕಿಲೋಮೀಟರ್ ಒಳಗೆ ಅಲ್ಲಿ ಕೃಷ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಿತು. ಸೊ ಹೀಗೆ ಇದು ಸಾಕ್ಷಾತ್ ಇದು ದೇವಕಿ ಹಿಂದೆ 5,000 ವರ್ಷಗಳಿಂದ ಕೃಷ್ಣ ತಾಯಿಯೇ ಪೂಜೆ ಮಾಡಿದ ಮೂರ್ತಿಗಳು. ಸೊ ಹೀಗೆ ಮಧ್ವಾಚಾರ್ಯರು ಅವ್ರಿಗೆ ಗೊತ್ತಿತ್ತು ಈ ತರ ಬರ್ತಾ ಇದೆ ಭಗವಂತನ ನನಗೆ ಸೇವೆ ಭಾಗ್ಯವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ. ಸೊ ಅವರು ಸ್ವೀಕರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ಕನಕದಾಸರು ನಾವು ಕೇಳೋದು, ಅವರು ಈ ಮೂರ್ತಿಯ ದರ್ಶನ ಪಡೀಲಿಕ್ಕೆ ಆ ರೀತಿ ಪ್ರಾರ್ಥನೆ ಮಾಡಿ, ಸೊ ಭಗವಂತನ ಮತ್ತೆ ಸಂಪೂರ್ಣ ಒಂದು 180 ಡಿಗ್ರೀಸ್ ಅವನು ತಿರುಗಿ ಅವನು ಆ ಗೋಡೆಯನ್ನು ಹೊಡೆದು, ಇದೆಲ್ಲ ನಮ್ಗೆ ಗೊತ್ತಿದೆ ಈ ಕಥೆ. ಸೊ ಇದೇನೋ ಒಂದು ಕಲ್ಲು, ಒಂದು ಮೂರ್ತಿ, ಒಂದು ಬೊಂಬೆ ಅಂತ ಅಲ್ಲ. ಇದು ಭಕ್ತಿ ಇರೋರಿಗೆ ಇದರ ಒಂದು ವಿಜ್ಞಾನ ಅರ್ಥ ಆಗುತ್ತೆ. ಇದರ ಮೂಲಕ ಭಗವಂತನನ್ನು ಅವರು ಸ್ಪರ್ಶ ಮಾಡ್ತಾರೆ, ಸಂಪರ್ಕ ಮಾಡ್ತಾರೆ. ಆ ಭಕ್ತರಿಲ್ಲದೆ ಇರೋರಿಗೆ ಇದು ಹೇಗೆ ಸಾಧ್ಯ, ಇದೊಂದು ಕಲ್ಪನೆ, ಇದು ಏನೋ ಅನ್ಕೊಳ್ತಾರೆ. ಸೊ ಭಕ್ತಿ ಕಾರ್ಯಗಳು ಮಾಡಿದಾಗ ಮಾತ್ರ ಕೃಷ್ಣನ ವಿಷಯ ನಮ್ಗೆ ತಿಳಿಯುತ್ತೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ. ಸೊ ಶಾಸ್ತ್ರ ಹೇಳೋದು ತರ್ಕಗಳ ಮೂಲಕ, ಇನ್ನೊಂದು ತುಂಬಾ ಗ್ರಂಥಗಳ ಮೂಲಕ ಅಧ್ಯಯನ ಮಾಡಿಕೊಂಡು ಈ ಧರ್ಮ ತತ್ವವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಇದನ್ನ ಮಹಾಜನ ಏನ ಗತಾಸಪ ಅಂತ, ಯಾರು ಒಬ್ಬರು ಶುದ್ಧ ಆತ್ಮರಿರ್ತಾರೆ, ಮಹಾತ್ಮರಿರ್ತಾರೆ, ಅವರ ಹೆಜ್ಜೆಗಳಲ್ಲಿ ನಾವು ಹೋದಾಗ, ನಮಗೆ ಅನುಸರಿಸಿ ನಾವು ಭಕ್ತಿ ಕಾರ್ಯಗಳು ಮಾಡಿದಾಗ ನಮಗೂ ಕೂಡ ಇದರ ಒಂದು ವಿಷಯಗಳು ಅರ್ಥ ಆಗುತ್ತೆ ನಮಗೆ. ಸೊ ಈ ರೀತಿ ಭಗವಂತನ ಮೂರ್ತಿ ಪೂಜೆ ಅನ್ನೋದು ಇದು ತುಂಬಾ ಹಿಂದೆಯಿಂದ ತುಂಬಾ ಒಂದು ನಮ್ಮ ಸಂಸ್ಕೃತಿ. ಇದು ಯಾರೋ ಸ್ವಲ್ಪ ಜನ ಹೇಳೋದು ಇದು ನಾವು ಹೊಸದಾಗಿ ಏನೋ ನಾವು ಕಂಡುಹಿಡಿದಿದ್ದು ಅಂತ. ಇಲ್ಲ, ಇದು ತುಂಬಾ ಹಳೆಯದು ಇದು. ಸೊ ಭಗವಂತನ ಈ ಒಂದು ಪೂಜೆ, ಈ ವಿಧಾನ, ಈ ಮಂದಿರ ಸ್ಥಾಪನೆ ಇದನ್ನೋದು ಇದು ನಮ್ಮ ಸಂಸ್ಕೃತಿ. ಇದು ಎಷ್ಟೋ ವರ್ಷಗಳಿಂದ ಇದಿದೆ. ಇದು ಇನ್ಫ್ಯಾಕ್ಟ್ ಈ ಸೌತ್ ಅಮೆರಿಕಾ ಅಲ್ಲೆಲ್ಲ ಈಗ ಕಂಡುಹಿಡಿದಿದ್ದಾರೆ. ಅಲ್ಲೆಲ್ಲ ಎಷ್ಟೋ ಒಂದು ಮೂರ್ತಿಗಳೆಲ್ಲ ಸಿಕ್ಕಿದೆ. ಇಂಕಾಸ್ ಅಲ್ಲೆಲ್ಲ ನಾವು ಸಿವಿಲೈಸೇಷನ್ ಕೇಳ್ತೇವೆ. ಸೊ ಅಲ್ಲೆಲ್ಲನೂ ಕೂಡ ಎಷ್ಟೋ ಇದು ಹನುಮಂತನದು ಆ ಥರದ್ದೆಲ್ಲ ಎಷ್ಟೋ ಕೇಳ್ತೇವೆ ನಾವು. ಎನಿವೆ, ಅದು ಸೈಡ್ ಇದು. ಆದರೆ ಈ ಮೂರ್ತಿ ಪೂಜೆ ಅನ್ನೋದು ಇದು ತುಂಬಾ ಇದು ಆಥರೈಸ್ಡ್, ಪ್ರಾಮಾಣಿಕವಾದದ್ದು, ಇದು ಶಾಸ್ತ್ರೋಕ್ತವಾದದ್ದು, ಇದು ಭಗವಂತನೇ ಕೊಟ್ಟಿರುವ ವಿಧಿ ವಿಧಾನ. ಇದು ಪಂಚರಾತ್ರ ವಿಧಿ ಅಂತ ಹೇಳ್ತೇವೆ. ಸೊ ಭಗವಂತನ ಇದಾದ್ಮೇಲೆ ಹೇಳಿದ್ಮೇಲೆ ಈಗ ಇನ್ನೊಂದು ರೀತಿಯ ಭಕ್ತರಿದ್ದಾರೆ. ಭಕ್ತರಂದ್ರೆ ಅವರು ಅವ್ಯಕ್ತವಾಗಿ ಭಗವಂತನನ್ನು ನೋಡೋದು, ಅಭ್ಯಾಸ ಮಾಡೋದು, ಇಂದ್ರಿಯ ಮನಸ್ಸು ನಿಗ್ರಹ ಮಾಡೋದು. ಸೊ ಆ ನಿರಾಕಾರವಾದಿಗಳು ಕೂಡ ಅವರೆಷ್ಟೋ ಸಮಯದ ನಂತರ ಅವರು ಅಭ್ಯಾಸ ಮಾಡಿದ್ಮೇಲೆ ನನ್ನನ್ನೇ ಸೇರ್ತಾರೆ ಅಂತ ಭಗವಂತನ ಹೇಳ್ತಾರೆ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಇದು ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಸೊ ಇವರು ಕೂಡ ಈ ಜ್ಞಾನಯೋಗಿ, ಜ್ಞಾನ ಅಭ್ಯಾಸದಿಂದ ನಾನು ದೇಹ ಅಲ್ಲ, ನಾನು ಆತ್ಮ, ಆಮೇಲೆ ನಾನು ಆ ಬ್ರಹ್ಮಜ್ಯೋತಿ ಅದರ ಒಂದು ಅಂಶ, ಸೊ ನಾನು ಅಂತ ಆ ರೀತಿಯವರು ಬ್ರಹ್ಮ ಸಾಕ್ಷಾತ್ಕಾರ ಪಡೀಲಿಕ್ಕೆ ತೀವ್ರ ತಪಸ್ಸೆ ಮಾಡೋರು ಕೂಡ ಅನೇಕ ಜನ್ಮಗಳು, ಇಲ್ಲಾಂದ್ರೆ ತುಂಬಾ ಸಮಯದ ನಂತರ ಅವರು ಭಗವಂತನ ಭಕ್ತರಾಗ್ತಾರೆ ಅಂತ ಇಲ್ಲಿ ಕೃಷ್ಣ ನೇರವಾಗಿ ಹೇಳ್ತಾರೆ. ನಾವು 7ನೇ ಅಧ್ಯಾಯದಲ್ಲಿ ಅದೇ ಮಾತು ಕೇಳಿದ್ವಿ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಕೃಷ್ಣ ಅಲ್ಲೂ ಕೂಡ ಹೇಳಿದ್ದು. ಜ್ಞಾನವಂತರು, ಜ್ಞಾನ ಅಭ್ಯಾಸ, ಜ್ಞಾನ ಸಮಪಾರ್ಜನೆ ಮಾಡ್ತಾ ಇರೋ ವ್ಯಕ್ತಿಗಳು ಕೂಡ ಎಷ್ಟೋ ಜನ್ಮಗಳ ನಂತರ ಅವರು ನಿರ್ಣಯಕ್ಕೆ ಬರ್ತಾರೆ. ಕೃಷ್ಣನು ಸಾಕಾರ ಸ್ವರೂಪವಾಗಿರೋ ಶ್ರೀಕೃಷ್ಣನೇ ಅಂತಿಮ ಪರಮ ಸತ್ಯ. ಸೊ
ಅವನೇ ಸರ್ವಸ್ವನು ಅಂತ ಅವರು ಕೂಡ ಅರ್ಥ ಆಗುತ್ತೆ ಅವ್ರಿಗೆ. ಕೃಷ್ಣ ಅಲ್ಲೂ ಕೂಡ ಹೇಳಿದ್ದಾನೆ, ಇಲ್ಲೂ ಕೂಡ ಮತ್ತೆ ಕೃಷ್ಣ ಅದೇ ಹೇಳ್ತಾನೆ ನಮಗೆ. ಆದರೆ ಆ ವಿಧಾನ ಏನಿದೆ, ಆ ಜ್ಞಾನ ಮಾರ್ಗದಲ್ಲಿ ಆ ಬ್ರಹ್ಮ ಸಾಕ್ಷಾತ್ಕಾರ ಪಡೆಯೋ ವಿಧಾನ, ಅದು ತುಂಬಾ ಕಷ್ಟಕರ ವಿಧಾನ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖಂ ದೇಹಬದ್ಧಿರ್ ಅವಾಪ್ಯತೆ. ಸೊ ಕೃಷ್ಣ ಹೇಳ್ತಾ ಇರೋದು ಇಲ್ಲಿ ಕ್ಲೇಶ. ಕ್ಲೇಶ ಅಂದ್ರೆ ತುಂಬಾ ಕಷ್ಟಕರವಾದದ್ದು, ದುಃಖ. ದುಃಖ ಅಂದ್ರೆ ದುಃಖಕರವಾದದ್ದು ಅಂತ ಇಲ್ಲಿ ಎರಡು ಪದಗಳು ಕೃಷ್ಣ ಹೇಳ್ತಾರೆ. ಇದರ ವಿರೋಧವಾಗಿ ಕೃಷ್ಣ ಹೇಳಿದ್ದು ಈ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಸೊ ಅಲ್ಲಿ ಭಗವಂತನು ಭಕ್ತಿಯೋಗದ ವಿಚಾರವಾಗಿ ಹೇಳಿದ್ದು, ಅದು ರಾಜವಿದ್ಯಾ, ಅದು ರಾಜಗುಹ್ಯ, ಅದು ಸುಸುಖ ಮಾಡ್ಲಿಕ್ಕೆ ತುಂಬಾ ಒಂದು ಆನಂದಕರವಾದ ವಸ್ತುಗಳು, ಆನಂದಕರವಾದ ಚಟುವಟಿಕೆಗಳು. ಸೊ ಭಗವಂತನ ನಾಮವನ್ನು ಹೇಳೋದು, ನಾವು ಜಪ ಮಾಡೋದಾಗ್ಬೋದು, ಅದು ಒಂದು ಅಭ್ಯಾಸ ಅಷ್ಟೇ. ಜಪ ಮಾಡೋದು ಪ್ರತಿ ದಿವಸ ನಾವು ಎಲ್ಲರೂ ನಿಮ್ಗೆ ಮನವಿ ಮಾಡ್ತಾ ಇದ್ದೇವೆ, ಅಟ್ಲೀಸ್ಟ್ ಕನಿಷ್ಠ 108 ಬಾರಿ ಅಂತ ಪ್ರಾರಂಭಿಸಿ. ಸೊ ಇದು ಒಂದು ಅಭ್ಯಾಸ. ಹಾಗೆ ಆಚಾರ್ಯ ನಮಗೆ 16 ಸುತ್ತು ಮಾಡಿ ಅಂತಾರೆ, 16 × 108. ಅದನ್ನ ಮಾಡಿದ್ಮೇಲೆ ನಮಗೆ ಅದು ಒಂದು ದಿವಸ ಬಿಡ್ಲಿಕ್ಕೆ ಆಗಲ್ಲ. ಆಮೇಲೆ ಅದರ ಒಂದು ಅನುಭವ ನಮ್ಗಾದ್ಮೇಲೆ, ಅದರ ಭಗವಂತನ ಒಂದು ರಕ್ಷಣೆ, ಭಗವಂತನ ಕೃಪೆ, ಅದರಿರೋದ ದಿವ್ಯ ಆನಂದ ಅನುಭವ ಆದ್ಮೇಲೆ ನಮ್ಗೆ ಅದನ್ನ ಮಾಡದೇ ಇದ್ರೆ ಏನೋ ನಮ್ಗೆ ದಿನ ಅದು ಪೂರ್ತಿ ಆಗೋದು ಅನ್ಸೋದಿಲ್ಲ. ಸೊ ಯಾಕೆ ಭಕ್ತಿ ಕಾರ್ಯಗಳು ಅಷ್ಟು ಆನಂದಕರ ಕಾರ್ಯಗಳು. ಭಗವಂತನ ನಾಮ ಜಪ ಮಾಡೋದಾಗ್ಬೋದು, ಭಗವಂತನ ಸಂಕೀರ್ತನೆ ಮಾಡೋದು. ಈಗ ನಾವು ನೋಡಿದ್ವಿ, ನಮ್ಮ ಭಕ್ತರು ಬಂದಿದ್ರು, ಒಬ್ಬರು ರಷ್ಯಾದವರು ಅದರಲ್ಲಿ. ಸೊ ಎಷ್ಟು ಚೆನ್ನಾಗಿ ಅವರು ಅಷ್ಟು ಒಂದು ಇದಾಗಿ ಅವ್ರು ಹಾಡೋದು, ಎಷ್ಟು ಎಲ್ಲರಿಗೂ ಒಂದು ಆನಂದ ಸಿಗುತ್ತೆ, ಉಲ್ಲಾಸಕರವಾಗಿ ಸಿಗುತ್ತೆ. ಭಗವಂತನ ನಾಮ ಅನ್ನೋದು ಅದು ನಮ್ಮನ್ನು ಎಲ್ಲರನ್ನು ಕೂಡ ಸೇರಿಸುತ್ತೆ. ಅದಕ್ಕೆ ಭಗವಂತನು ನಾಮದಲ್ಲಿ ಬಂದು ನಮ್ಮನ್ನು ಉದ್ಧರಿಸ್ತಾನೆ. ಮತ್ತೆ ಅವನ ನಾಮ ಅವನು ಒಬ್ಬರೇ. ನಾಮ ನಾಮಿನ ಅಭಿನ್ನತ್ವಾತ್ ನಾಮ ನಾಮಿನ, ಏನು ವ್ಯತ್ಯಾಸ ಇಲ್ಲ ಭಗವಂತನ ನಾಮಕ್ಕೆ. ಸೊ ಈ ರೀತಿಯ ಭಕ್ತಿ ಕಾರ್ಯಗಳಲ್ಲಿ ಭಗವಂತನ ನಾಮವನ್ನು ಜಪಿಸೋದು, ಭಜನೆ ಮಾಡೋದು, ಭಗವಂತನಿಗೆ ನೈವೇದ್ಯ ಮಾಡಿ ಆ ಪ್ರಸಾದವನ್ನು ಸ್ವೀಕರಿಸೋದು. ಆದ್ರೆ ಈ ನಿರಾಕಾರವಾದಿಗಳಂದ್ರೆ ಅವರು ನೀವೇನಾದ್ರು ಆಹಾರ ಕೊಟ್ಟರೆ ಅವ್ರು ಹೇಳ್ತಾರೆ ಇದೆಲ್ಲ ಮಾಯೆ, ಇದರ ಇಂದ್ರಿಯಗಳು ನಾವು ನಿಗ್ರಹಿಸ್ಲಿಕ್ಕೆ ತುಂಬಾ ಕಷ್ಟ. ಸೊ ಎಲ್ಲವನ್ನೂ ಸೇರಿಸ್ಬಿಡ್ತಾರೆ, ಸಿಹಿಯನ್ನು ಇನ್ನೊಂದು ಮಸಾಲ ಪದಾರ್ಥ ಎಲ್ಲ ಸೇರಿಸ್ಬಿಟ್ಟು ಒಂದ್ಮೇಲೆ ಅವರು ತಿಂತಾರೆ. ಯಾಕಂದ್ರೆ ಅವ್ರಿಗೆ ಇದೆಲ್ಲ ಭೌತಿಕವಾದ ವೈವಿಧ್ಯಮತೆ ಅಂದ್ರೆ ಅವ್ರು ಹೇಳ್ತಾರೆ ಇದು ಮಾಯೆ ಅಂತ ಹೇಳ್ತಾರೆ. ಹೌದು, ಭೌತಿಕ ವೈವಿಧ್ಯಮಯ ಇಲ್ಲ, ಇದು ಒಂದು ಮಾಯೆ. ಆದ್ರೆ ಇದು ಸೃಷ್ಟಿ ಮಾಡಿದವನು ಭಗವಂತ. ಸೊ ಆದ್ರೆ ಇದನ್ನು ನಾವು ಭಗವಂತನಿಗೆ ಅರ್ಪಿಸಿದಾಗ ಅದು ಕೂಡ ಆಧ್ಯಾತ್ಮಿಕವಾಗುತ್ತೆ. ಸೊ ಆ ಪ್ರಸಾದ ಅನ್ನೋದು ನಾವು ಅದನ್ನ ಭಗವಂತನಿಗೆ ರುಚಿಕರವಾದದ್ದು ನಾವು ತಯಾರಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ. ಅದರ ನಂತರ ಆ ಪ್ರಸಾದವನ್ನು ಸ್ವೀಕರಿಸುವ ಒಂದು ಮೂಲಕ ನಾವು ನಮ್ಮ ನಾಲಿಗೆ, ನಮ್ಮ ಮನಸ್ಸು, ಇಂದ್ರಿಯಗಳು ಕೂಡ ನಮ್ಮ ನಿಯಂತ್ರಣದಲ್ಲಿ ಬರುತ್ತೆ. ಸೊ ಇದು ಈ ರೀತಿಯಲ್ಲಿ ನಾವು ಈ ಭೌತಿಕವಾದ ಇದನ್ನು ನಾವು ವಶದಲ್ಲಿ ತರೋಕ್ಕೂ ಕೂಡ ಸುಲಭವಾದ ಆನಂದಕರವಾದ ಮಾರ್ಗ ಆಯ್ತು ಈ ಮಾರ್ಗ. ಈ ಭಗವದ್ಗೀತೆ ಓದೋದು, ಈ ಭಾಗವತ ಓದೋದು, ಕೃಷ್ಣನ ರಾಮನ ಚರಿತ್ರೆಗಳು, ರಾಮಾಯಣ, ಪುರಾಣ, ಇದೆಲ್ಲ ಇಷ್ಟು ಆನಂದಕರ ಚಟುವಟಿಕೆಗಳು. ಇದರ ಚರ್ಚೆ ಮಾಡೋದು ಆನಂದಕರ ಚಟುವಟಿಕೆಗಳು. ಅದು ಬಿಟ್ಟು ನಿರಾಕಾರವಾದಿಯಲ್ಲಿ ನೇತಿ ನೇತಿ ನೇತಿ, ನಾನು ಅದಲ್ಲ, ನಾನು ಇದಲ್ಲ, ನಾನು ಕೈಯಲ್ಲ, ನಾನು ಕಾಲಲ್ಲ, ನಾನು ಕಣ್ಣಲ್ಲ, ನಾನು ಈ ಭೌತಿಕ ಪದಾರ್ಥವಾದ ಮಣ್ಣಲ್ಲ, ಕಲ್ಲಲ್ಲ, ಈ ರೀತಿಯ ಒಂದು ಇದು ಪಡೆಯೋದು ಇದು ತುಂಬಾ ದುಃಖಕರವಾದ್ದು, ಕಷ್ಟಕರವಾದದ್ದು. ಸೊ ಈ ರೀತಿ ಕೃಷ್ಣನು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು, ನೇರವಾಗಿ ತನ್ನ ಭಕ್ತಿ ಕಾರ್ಯಗಳು ಮಾಡೋದು ಉತ್ತಮ ಅಂತ ನಮಗೆ ಈ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಅರ್ಜುನನ ಪ್ರಶ್ನೆಗೆ ಭಗವಂತನ ಉತ್ತರ.
ಹರೇ ಕೃಷ್ಣ. ಸೊ ಈ ರೀತಿ ಭಕ್ತಿಯ ಕಾರ್ಯಗಳಂದ್ರೆ ಇದು ಎಲ್ಲರೂ ಕೂಡ ಯಾವ ಹಿನ್ನೆಲೆಯಿಂದ ಕೂಡ ಅವರು ಅಭ್ಯಾಸ ಮಾಡ್ಬೋದು. ಮತ್ತೆ ಅಷ್ಟು ಆನಂದಕರವಾದ ಕಾರ್ಯಗಳು ಭಕ್ತಿ ಕಾರ್ಯಗಳು ಇದು. ಸೊ ಶ್ರೀ ಚೈತನ್ಯ ಮಹಾಪ್ರಭು ಇದು ಕೃಷ್ಣನೇ ಕಲಿಯುಗದಲ್ಲಿ ಅವತರಿಸಿ ಬಂದು ಈ ತರ ಒಂದರ ಸುಲಭವಾದ ನೇರವಾದ ಮಾರ್ಗವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಏತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಸೊ ಕೃಷ್ಣ ಹೇಳೋದು, ನಾನೇ ಸ್ವತಃ ನಾನು ನನ್ನ ಭಕ್ತರನ್ನು ಇಲ್ಲಿಂದ ಉದ್ಧರಿಸುತ್ತೇನೆ. ಸೊ ಇಲ್ಲಿ ಒಳ್ಳೆಯ ಚಿತ್ರ ಇದು, ತುಂಬಾ ಚೆನ್ನಾಗಿದೆ ತೋರಿಸ್ತಾ ಇರೋದು. ಇಲ್ಲಿ ಒಂದು ಸಾಗರದಲ್ಲಿ ಮುಳುಗ್ತಾ ಇರೋದು. ಸಾಗರದಲ್ಲಿ ನಾವು ಮುಳುಗ್ತಾ ಇದ್ರೆ ನಾವು ಅಯ್ಯೋ ನಾನು ದೊಡ್ಡ ಒಲಿಂಪಿಕ್ ಚಾಂಪಿಯನ್, ನಾನು ಏನೂ ಆಗೋದಿಲ್ಲ. ಎಂತ ಒಂದು ಈಜುಗಾರನಾದರೂ ಕೂಡ ಆ ಸಮುದ್ರದ ಮಧ್ಯದಲ್ಲಿ ಆ ಸಾಗರದ ಅಲೆಗಳ ಇದಕ್ಕೆ ಮಧ್ಯ ಏನು ಮಾಡ್ಲಿಕ್ಕಾಗಲ್ಲ ನಾವು. ಸೊ ಆದ್ರೆ ಅಲ್ಲಿ ಯಾರಾದ್ರೂ ಹೊರಗಿಂದ ಬಂದು ನಮ್ಗೆ ರಕ್ಷಣೆ ಕೊಟ್ರೆ ನಾವು ಅಲ್ಲಿಂದ ಪಾರಾಗ್ಬೋದು. ಸೊ ಹಾಗೆ ಹೇಳ್ತಾ ಇರೋದು, ಈ ಭವಸಾಗರ, ಈ ಭೌತಿಕ ಜಗತ್ತು ಅಂದ್ರೆ ಇದೊಂದು ಒಂದು ಸಲ ಹೇಳ್ತಾರೆ ಇದು ಸಾಗರ ಅಂತ ಹೇಳ್ತಾರೆ, ಒಂದೊಂದು ಸಲ ಇದು ಕಾಡ್ಗಿಚ್ಚು ಇರೋದ್ ರೀತಿಯಲ್ಲಿ ಅಂತ ಹೇಳ್ತಾರೆ. ಸೊ ಈ ನಾನಾ ರೀತಿಯಲ್ಲಿ ಇದರ ಒಂದು ವಿವರಣೆ. ಸೊ ಕೃಷ್ಣನು ಇಲ್ಲಿ ಹೇಳ್ತಾ ಇರೋದು ಇದು ಸಾಗರ, ಮೃತ್ಯು ಸಂಸಾರ ಸಾಗರ. ಮೃತ್ಯು ಅನ್ನೋದು ಪ್ರತಿಯೊಬ್ಬರನ್ನು ನಾಶ ಮಾಡುತ್ತೆ. ಸೊ ಹಾಗಿರೋದ್ರಲ್ಲಿ ನಾನು ಉದ್ಧರಿಸ್ತೇನೆ, ನಾನು ನನ್ನ ಭಕ್ತನನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಸೊ ಇಲ್ಲಿಂದ ಭಗವಂತನು ಈಗ ಒಂದು 6 ಲೆವೆಲ್ಸ್, 6 ಮಟ್ಟದಲ್ಲಿ ಈ ಆಧ್ಯಾತ್ಮಿಕ ಸ್ತರಗಳ ಅಂತ ಹೇಳ್ಬೋದು, ಆಧ್ಯಾತ್ಮಿಕ ನೆಲೆಗಳು ಅಂತ ಹೇಳ್ಬೋದು. ಸೊ ಭಗವಂತನು ಆ ರೀತಿಯಲ್ಲಿ ಈ ಧರ್ಮದ ಡಿಫ್ರೆಂಟ್ ಲೆವೆಲ್ಸ್ ಆಗಿ 6 ಲೆವೆಲ್ಸ್ ಇಲ್ಲಿ ಹೇಳೋದು. ಅಲ್ಲಿ ಮೊದಲನೇ 3ನೇದು ನೇರವಾಗಿ ಭಕ್ತಿ ಕಾರ್ಯಗಳೇ. ನಂತರ ಅದು ನೇರವಾಗಿ ಭಕ್ತಿ ಕಾರ್ಯಗಳಿಲ್ಲ ಅಂದ್ರೂ ಅದು ಕ್ರಮೇಣವಾಗಿ ಒಬ್ಬ ವ್ಯಕ್ತಿಗೆ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡು ಬರುತ್ತೆ. ಸೊ ಅದು ಕೂಡ ಒಂದು ಪುಣ್ಯ ಕಾರ್ಯಗಳು ಅಂತ ಭಗವಂತನು 4, 5, 6 ಅಂತ 6 ಮಟ್ಟದ ವಿವರಣೆ ಭಗವಂತನು ಇಲ್ಲಿಂದ ಈ 6 ಶ್ಲೋಕಗಳಲ್ಲಿ ಕೊಡ್ತಾರೆ. ಸೊ ಕೃಷ್ಣ ಹೇಳ್ತಾ ಇರೋದು, ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಭಗವಂತನ ಹೇಳ್ತಾ ಇರೋದು, ಅರ್ಜುನ ನೀನು ಸದಾ ನನ್ನನ್ನು ಸ್ಮರಿಸು, ಸದಾ ನನ್ನ ಬಗ್ಗೆನೇ ಚಿಂತೆ ಮಾಡು ನೀನು. ಸೊ ಎಲ್ಲ ನಿನ್ನ ಬುದ್ಧಿ, ನಿನ್ನ ಮನಸ್ಸು ಪ್ರತಿಯೊಂದು ಕೂಡ ನನ್ನಲ್ಲಿ ನಿಲ್ಲಿಸು ಅಂತ ಹೇಳ್ತಾರೆ. ಸೊ ಇದು ಹೇಳ್ತಾರೆ, ಇದು ಯಾರಿಗೆ ಸಾಧ್ಯ ಆಗುತ್ತೆ ಅಂದ್ರೆ ಯಾರು ಪರಿಪೂರ್ಣವಾಗಿ ಪರಿಶುದ್ಧರಾಗಿದ್ದಾರೆ, ಶುದ್ಧ ಭಕ್ತರು, ಅವರಿಗೆ ಕಾಮ ಕ್ರೋಧ ಲೋಭ ಮೋಹ ಮೋಸ ಏನು ಕೂಡ ಇಲ್ಲ. ಸೊ ಅವರಿಗೆ ಇದು ಸಾಧ್ಯ ಆಗುತ್ತೆ. ಸೊ ಇದು ಮುಕ್ತ ಸ್ಥಿತಿಯಲ್ಲಿ ಪ್ರತಿ ಜೀವಿಗೂ ಸಾಧ್ಯ ಆಗುತ್ತೆ. ಆದ್ರೆ ನಾವು ಬದ್ಧ ಸ್ಥಿತಿಯಲ್ಲಿದ್ದೇವೆ, ನಮಗೆ ಇದು ಸಹಜವಾಗಿ ಇಲ್ಲ ಈ ಸ್ಥಿತಿ. ಸೊ ಇದನ್ನ ಹೇಳ್ತಾರೆ ಅನನ್ಯ ಭಕ್ತಿ ಅಂತ ಹೇಳ್ತಾರೆ, ಇದು ಶುದ್ಧ ಭಕ್ತಿ ಇದು. ಸೊ ಇಲ್ಲಿ ಉದಾಹರಣೆ ತೋರಿಸ್ತಾ ಇರೋದು ನಮಗೆ ಈ ಕೃಷ್ಣನ ಸ್ನೇಹಿತರಾದ ಗೋಪಾಲ ಹುಡುಗರು ಎಲ್ಲರೂ ಇವರು ಗೋಪಾಲಕರು. ಸೊ ಇಲ್ಲಿ ಇವರು ಹೇಳ್ತಾರೆ ಎಷ್ಟೋ ಜನ್ಮಗಳು ಇವರು ಪುಣ್ಯ ಮಾಡಿರ್ಬೇಕು. ಪುಣ್ಯ ಅಂದ್ರೆ ಕೇವಲ ಏನೋ ಒಂದು ಒಳ್ಳೆ ಕಾರ್ಯ, ಒಂದು ಪುಣ್ಯ ಪ್ರಾಪ್ತಿ ಮಾಡಿರೋದಲ್ಲ, ಭಕ್ತಿ ಕಾರ್ಯಗಳು ಮಾಡಿರ್ಬೇಕು ಅಂತ ಹೇಳ್ತಾರೆ. ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯ ದಾಸ್ಯಂ ಗತಾನಾಂ ಪರದೈವತೇಣ ಸಾಕ್ಯಂ ವಿಜರು ನರಧಾರಕೇಣ. ಆಮೇಲೆ ಬರ್ತದೆ ಸಾಕ್ಯಂ ವಿಜಯರು ನರಧಾರಕೇಣ. ಇದು ತುಂಬಾ ಚೆನ್ನಾಗಿ ಅಲ್ಲಿ ಹೇಳೋದೇನೆಂದ್ರೆ, ಈಗ ಇದು ಪರಬ್ರಹ್ಮನ್ ಕೃಷ್ಣ ಪರಮಾತ್ಮನು, ಇವರೊಟ್ಟಿಗೆ ಇವರು ಒಂದು ಸಾಮಾನ್ಯ ಮಕ್ಕಳು ಹೇಗೆ ಅವರ ಸ್ನೇಹಿತರೊಟ್ಟಿಗೆ ಆಟ ಆಡ್ತಾರೆ ಆ ರೀತಿ ಆಟ ಆಡ್ತಾ ಇರೋದು ಕೃಷ್ಣನ್ ಪರಬ್ರಹ್ಮನ್ ಯಾರಿದ್ದಾನೆ. ಸೊ ಇದು ಹೇಗೆ ಸಾಧ್ಯ, ಇದು ಹೇಗೆ ಅದೆಷ್ಟು ಜನ್ಮಗಳ ಇದು ಅವರು ಭಕ್ತಿ ಕಾರ್ಯ ಮಾಡಿರ್ಬೇಕು ಅಂತ ಹೇಳೋದು. ಸೊ ಇವರೆಲ್ಲರೂ ಸಾಧಾರಣ ವ್ಯಕ್ತಿಗಳಲ್ಲ, ಸಾಧಾರಣ ಜೀವಾತ್ಮರಲ್ಲ, ಎಲ್ಲ ಶುದ್ಧ ಭಕ್ತರು ಇವರು. ಸೊ ಹೀಗೆ ಕೃಷ್ಣನ ಆಪ್ತ ಭಕ್ತರು ಯಾರಿದ್ದಾರೆ, ಸಂಗಡಿಯರು ಇದ್ದಾರೆ,
ಅರ್ಜುನ, ನಾವು ನೋಡೋದು ಯಾರ್ಯಾರು ಕೃಷ್ಣ ಲೀಲೆಗಳಲ್ಲಿ ನೇರವಾಗಿ ಕೃಷ್ಣನೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ತುಂಬಾ ದೊಡ್ಡ ಭಕ್ತರು, ಶುದ್ಧ ಭಕ್ತರು. ಅವರಿಗೆ ಯಾವಾಗೋ ಎಷ್ಟು ಒಂದು ಪರಿಪೂರ್ಣತೆಯಲ್ಲಿ ಈ ಒಂದು ಅವಕಾಶ ಸಿಗ್ತಾ ಇದೆ. ಇದನ್ನ ಹೇಳ್ತಾರೆ ಅನನ್ಯ ಭಕ್ತಿ ಅಂತ ಹೇಳ್ತಾರೆ, ಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲ್ಯನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ ಭಕ್ತಿ ಅಂತ ಇದನ್ನ ಹೇಳೋದು ಇದೆ ಇದ್ರ ಬಗ್ಗೆ. ಸೊ ನಾವು ಆ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ಕೃಷ್ಣ ಹೇಳೋದು, ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಸೊ ಇದು ನಮ್ಗೆ ಇವಾಗ ನಾವು ಪ್ರಯತ್ನ ಮಾಡ್ಬೋದು, ಅಭ್ಯಾಸ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಕೃಷ್ಣ ಹೇಳೋದು ಇದನ್ನ ಸಾಧನ ಭಕ್ತಿ ಅಂತ ಹೇಳ್ತಾರೆ. ಸಾಧನ ಭಕ್ತಿ ಅಂದ್ರೆ ನಾವು ಅನನ್ಯ ಭಕ್ತಿ ಮಾಡ್ಲಿಕ್ಕಾಗಲ್ಲ, ಆದರೆ ಶಾಸ್ತ್ರಾನುಸಾರವಾಗಿ ಒಬ್ಬರ ಆಚಾರ್ಯರ ನಿರ್ದೇಶನವಾಗಿ ನಾವು ಭಕ್ತಿ ಕಾರ್ಯಗಳನ್ನ ವ್ಯವಸ್ಥಿತವಾಗಿ ಮಾಡೋದು. ಸೊ ಆಚಾರ್ಯ ಹೇಳ್ತಾರೆ ನಮಗೆ ಬೆಳಿಗ್ಗೆ ಬೇಗ ಹೇಳಬೇಕು, 4 ಗಂಟೆಗೆ 2-3 ಗಂಟೆ ಇದು ಬ್ರಹ್ಮ ಮುಹೂರ್ತದಲ್ಲಿ ಮುಂಚೆ ಎದ್ದು ಆಗ ಭಗವಂತನ ಆರತಿಯನ್ನು ನೋಡಿ ಭಗವಂತನ ನಾಮಜಪವನ್ನು ಮಾಡಿ ಈ ರೀತಿಯ ಒಂದು ಸಾಧನೆಯನ್ನು ಕೊಡ್ತಾರೆ ಅವರು. ಸೊ ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡೋದು, ಮೂರ್ತಿ ಪೂಜೆ ಮಾಡೋದು, ಈ ರೀತಿ ವ್ಯವಸ್ಥಿತವಾಗಿ ಒಂದು ಕೊಡೋ ಒಂದು ಇದು. ಇದರಲ್ಲಿ ನಮಗೆ ಸಹಜವಾಗಿ ಭಕ್ತಿ ಇಲ್ಲ, ಆದರೆ ಗುರು ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ, ನಮ್ಮ ಶಾಸ್ತ್ರವು ಹೇಳ್ತಾ ಇದೆ, ಸೊ ಇದು ನನ್ನ ಒಳ್ಳೆಯದಕ್ಕೆ ಅಂತ ಹೇಳಿ ನಾವು ಅಭ್ಯಾಸ ಮಾಡೋದು. ಈ ಅಭ್ಯಾಸಕ್ಕೆ ಹೇಳ್ತಾರೆ ಸಾಧನ ಭಕ್ತಿ. ಅಭ್ಯಾಸ ನಮಗೆ ಇಲ್ಲಿ ರುಚಿ ಇಲ್ಲ ಅದು ಮಾಡ್ಲಿಕ್ಕೆ, ಆದ್ರೆ ಮಾಡ್ತಾ 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 ನಮಗ್ ಕೂಡ ಅದು ಸಹಜವಾಗುತ್ತೆ ಅದು. ಸೊ ಇದನ್ನ ಹೇಳ್ತಾರೆ ಸಾಧನ ಭಕ್ತಿ ಅಂತ ಹೇಳ್ತಾರೆ. ಸೊ ಇದು ಕೂಡ ಕೃಷ್ಣ ಹೇಳ್ತಾನೆ ಅರ್ಜುನ್ಗೆ, ಇದು ಮಾಡು ನೀನು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ನಮಗೆ ಪ್ರಾರಂಭದಲ್ಲಿ ಕಷ್ಟನೇ. ಸೊ ಒಂದೇ ಸಲ ನಾವು ಇಷ್ಟು ಭಕ್ತಿ, ಪ್ರತಿ ದಿವಸ 16 ಸುತ್ತು ಜಪ ಮಾಡಬೇಕು, ಪ್ರತಿ ದಿವಸ ಬೆಳಿಗ್ಗೆ ಅಷ್ಟು ಬೇಗ ಹೇಳ್ಬೇಕು, ಪ್ರತಿ ದಿವಸ ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಬೇಕು, ಇಷ್ಟು ನಿಯಮಗಳಿದೆ, ಇದನ್ನೆಲ್ಲ ನಮಗೆ ಸದ್ಯಕ್ಕೆ ಆಗೋದಿಲ್ಲ. ಹೌದು, ಸದ್ಯಕ್ಕೆ ಆಗೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾರೆ, ಅಭ್ಯಾಸೇ ಅಪಿ ಅಸಮರ್ಥೋಸಿ ಮತ್ ಕರ್ಮ ಪರಮೋಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಸೊ ಕೃಷ್ಣ ಹೇಳ್ತಾ ಇರೋದು, ಇವಾಗ ನೇರವಾಗಿ ಸಂಪೂರ್ಣವಾಗಿ ಭಕ್ತಿ ಕಾರ್ಯಗಳು ಮಾಡೋಕ್ಕಾಗದೇ ಇದ್ರು, ಇಲ್ಲಾಂದ್ರೆ ಆ ಸಾಧನೆ ಮಾಡ್ಲಿಕ್ಕೂ ಈಗ ಸದ್ಯಕ್ಕೆ ಆಗದಿದ್ರು, ಕೃಷ್ಣ ಹೇಳೋದು ಎಷ್ಟು ಆಗುತ್ತೆ ಅಷ್ಟು ಸಹಾಯ ಮಾಡಿ. ಸೊ ಹೇಳ್ತಾರೆ, ನಾವು ಕೂಡ ಇವಾಗ ನಮ್ಮ ಇಲ್ಲಿ ದೇವಸ್ಥಾನ ಇದೆ, ಸೊ ದೇವಸ್ಥಾನಕ್ಕೆ ನಾವು ಜನರ ಹತ್ರ ಹೋಗ್ತೇವೆ, ಅವರ ಬೆಂಬಲವನ್ನು ಕೇಳ್ತೇವೆ. ಸೊ ಎಷ್ಟೋ ಜನ ಅವ್ರು ನಮಗೆ ಬೆಂಬಲ ಕೊಡ್ತಾರೆ, ನೀವು ಇಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಹೀಗೆ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಈಗ ಮಂದಿರ ನೀವು ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತ ನಮಗೆ ಅವರ ಒಂದು ಶ್ರಮದಿಂದ ಪಡೆದ ಒಂದು ಹಣವನ್ನು, ಧನವನ್ನು ನಮಗೆ ಕೊಡ್ತಾರೆ, ದಾನವಾಗಿ ಕೊಡ್ತಾರೆ. ಸೊ ಈ ರೀತಿ ಅವರು ನಮಗೆ ಅಪ್ರಿಸಿಯೇಷನ್, ನಮ್ಮ ಬಗ್ಗೆ ಅವ್ರಿಗೊಂದು ಒಳ್ಳೆ ಅಭಿಪ್ರಾಯ ಇದ್ದು ನಮಗೆ ಅವರು ಭಗವಂತನ ಸೇವೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಆಮೇಲೆ ಒಮ್ಮೊಮ್ಮೆ ನಾವು ಕರಿತೇವೆ, ಬನ್ನಿ ನಮ್ಮ ಕಾರ್ಯಕ್ರಮ ಇದೆ, ಭಾನುವಾರ ತುಂಬ ಒಂದು ನಮ್ಮ ವಿಶೇಷ ಕಾರ್ಯಕ್ರಮ ಇದೆ, ಸೊ ಇಲ್ಲಿ ನೀವು ಭಾಗವಹಿಸ್ಬೋದು, ನಮ್ಮ ಒಂದು ಫಂಕ್ಷನ್ ಇದೆ, ಬನ್ನಿ, ಜನ್ಮಾಷ್ಟಮಿ ರಾಮನ ಬರ್ತಾರೆ ಅವ್ರು ಬರ್ತಾರೆ. ಸೊ ಬಂದಾಗ ಅವರು ಕೂಡ ತುಂಬಾ ಚೆನ್ನಾಗಿದೆ, ನೀವು ಕೀರ್ತನೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಭಗವಂತನ ಬಗ್ಗೆ ವಿಷಯಗಳು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿನಿತ್ಯ ಇಲ್ಲ ಅಂದ್ರು ಯಾವಾಗಾದ್ರೂ ಒಮ್ಮೆ ಬಂದು ಅವ್ರು ನಮಗೆ ಇದು ಮಾಡ್ತಾರೆ, ಧನವನ್ನು ಕೊಟ್ಟು ಸಹಾಯ ಮಾಡೋದು, ಇನ್ನೊಂದು ದಿವಸ ಬಂದು ನಾವು ಕಾರ್ಯಕ್ರಮಗಳು ಹಾಕಿದಾಗ ದೇವಸ್ಥಾನದಲ್ಲಿ ಸೇವೆ ಮಾಡೋದು, ಈ ರೀತಿ ಮಾಡ್ತಾರೆ. ಸೊ ಹೀಗೆ ಮಾಡ್ತಾ 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 ಕ್ರಮೇಣವಾಗಿ ಅವರು ಒಂದು ದಿವಸ ಇನ್ನು ನಾನು ಹೆಚ್ಚು ಭಕ್ತಿ ಮಾಡಬೇಕು, ನನಗೂ ಕೂಡ ಹೇಳ್ಕೊಡಿ ಹೇಗೆ ಜಪ ಮಾಡೋದು, ಪ್ರತಿ ದಿವಸ ಎಷ್ಟು ಜಪ ಮಾಡಬೇಕು ಅಂತ ಮುಂದುವರಿತಾರೆ. ಸೊ ಈ ರೀತಿ ನಾವು ಈ 3ನೇ ಹಂತದಲ್ಲಿ ನಾವು ಮಾಡೋದ್ರಿಂದನೂ ಮಾಡ್ತಾ 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 ನಾವು 2ನೇ ಹಂತಕ್ಕೆ ಒಂದು ದಿವಸ ಬರ್ತೇವೆ. ಸೊ ಕೃಷ್ಣ ನಮ್ಗೆ ಇದು ಹೇಳ್ತಾ ಇರೋದು, ಈಗ ಯಾವುದೋ ಒಂದು ರೀತಿಯಲ್ಲಿ ನಾವು ಭಕ್ತಿ ಕಾರ್ಯಗಳಲ್ಲಿ ನಾವು ಆಸಕ್ತಿಯನ್ನು ತೋರಿಸಬೇಕು. ಸೊ ಈ 3 ಕೂಡ ಭಕ್ತಿ ಕಾರ್ಯಗಳೇ. ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಸ್ಟೇಜಲ್ಲಿ ಸಂಪೂರ್ಣವಾಗಿ ಮನಸ್ಸು ಅದರಲ್ಲಿ ಸಹಜವಾಗಿ ಭಗವಂತನಲ್ಲಿದೆ. ಸೊ 2ನೇದಾಗಿ ಅದು ಆಚಾರ್ಯರ ಸ್ಥಿತಿ, ಶುದ್ಧ ಭಕ್ತರ ಸ್ಥಿತಿ. 2ನೇದು ಸಾಧಕರು ಅಭ್ಯಾಸ ಮಾಡ್ತಾ ಇದ್ದೇವೆ. ಸೊ 3ನೇದು ಈ ಸಾಧನೆ ಮಾಡ್ಲಿಕ್ಕೂ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಹೇಳ್ತಾರೆ, ನಮ್ಮ ಒಂದು ದೇಹದಿಂದ, ನಮ್ಮ ಒಂದು ಮನಸ್ಸಿನಿಂದ, ನಮ್ಮ ಒಂದು ಸಮಯದಿಂದ, ನಮ್ಮ ಒಂದು ಧನದಿಂದ ಭಗವಂತನ ನಾವು ಸೇವೆ ಮಾಡ್ಬೋದು. ಯಾವುದೋ ಒಂದು ರೀತಿ ನಮಗೆ ಎಷ್ಟಾಗುತ್ತೆ ಅಷ್ಟು ನಾವು ಭಗವಂತರಿಗೆ ಸೇವೆ ಮಾಡೋ ರೀತಿಯಲ್ಲಿ ನಾವು ಭಕ್ತಿಯನ್ನು ಮಾಡ್ಬೋದು. ಸೊ ಅದು ಕೃಷ್ಣ ಇಲ್ಲಿ 3ನೇದಾಗಿ, ಇದು ಕೂಡ ಭಕ್ತಿ ಕಾರ್ಯಗಳೇ. ಇದರಿಂದ ನಮಗೆ ಮೇಲೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ್ಮೇಲೆ ಕೃಷ್ಣ ನೇರವಾಗಿ ಭಕ್ತಿ ಕಾರ್ಯಕ್ಕೆ ಸಂಬಂಧ ಇಲ್ಲ, ಆದ್ರೂ ಕೂಡ ಇದು ಒಂದು ಒಳ್ಳೆ ಕಾರ್ಯ, ಪುಣ್ಯ ಕಾರ್ಯ ಅಂತ ಭಗವಂತನು ನೆಕ್ಸ್ಟ್ ಹೇಳೋದು. ಇದನ್ನ ಈ ಒಂದು ನಿಷ್ಕಾಮ ಕರ್ಮಯೋಗ ಅಂತಾನು ಹೇಳೋದು ಒಂದು ಪದ ಇದೆ. ಎಸ್. ಸೊ ಕೃಷ್ಣ ಹೇಳೋದು, ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ
ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲ ಕರ್ಮಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತರಾಗಿರಲು ಪ್ರಯತ್ನಿಸು. ಸೊ ಭಗವಂತನಲ್ಲಿ ಹೇಳೋದು, ಇದು ಕೃಷ್ಣನಿಗೆ ನಾವು ಏನೋ ಒಂದು ಸೇವೆ ಮಾಡ್ಲಿಕ್ಕೆ ಮಂದಿರದಲ್ಲಿ ಆಗದೆ ಇರ್ಬೋದು, ಇಲ್ಲಾಂದ್ರೆ ಕೃಷ್ಣ ಭಕ್ತರಿಗೆ ಸಹಾಯ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಇಲ್ಲಾಂದ್ರೆ ಒಂದು ನಮ್ಮ ಧನವನ್ನು ಭಗವಂತನ ಇದಕ್ಕೆ ಕೊಡ್ಲಿಕ್ಕೆ ಆಗದೆ ಇರ್ಬೋದು. ಸೊ ಕೃಷ್ಣ ತೊಂದರೆ ಇಲ್ಲ, ನೀವು ಪಡೆದ ಧನವನ್ನು ಯಾವುದೋ ಒಂದು ಒಳ್ಳೆ ಕಾರ್ಯದಲ್ಲಿಕ್ಕೆ ಉಪಯೋಗಿಸಿ. ಒಳ್ಳೆ ಕಾರ್ಯ ಅಂದ್ರೆ ನಾವು ಸಮಾಜದಲ್ಲಿ ನೋಡ್ತೇವೆ, ಎಷ್ಟೋ ಜನ ಅನಾಥಾಶ್ರಮಗಳಿವೆ, ಎಷ್ಟೋ ವೃದ್ಧ ಆಶ್ರಮಗಳಿವೆ, ಇನ್ನೊಂದು ಇವಾಗ ಇದಕ್ಕೆ ಆಸ್ಪತ್ರೆಗಳಿವೆ. ಸೊ ಇದೆಲ್ಲನೂ ಇದು ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ಸಹಾಯ ರೀತಿಯಲ್ಲಿ ಒಂದು ಮೆಡಿಸಿನ್ಸ್ ಕೊಡೋದಾಗ್ಬೋದು, ಇನ್ನೊಂದು ಬಡವರಿಗೆ ಇದಕ್ಕೆ ಊಟ ಕೊಡೋದಾಗ್ಬೋದು. ಸೊ ಈ ರೀತಿ ಇದು ನೇರವಾಗಿ ಭಕ್ತಿ ಕಾರ್ಯಗಳಲ್ಲ ಇದು. ಆದ್ರೂ ಕೂಡ ಇದು ಭಗವಂತನ ಹೇಳ್ತಾನೆ, ಇದಾದ್ರೂ ಮಾಡಿ ನೀವು. ಇದು 4ನೇ ಮಟ್ಟದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಇದು 4ನೇ ಮಟ್ಟದಲ್ಲಿ. ಸೊ ಆದರೆ ಒಮ್ಮೆ ಜನರು ನಾಸ್ತಿಕ ವರ್ಗದವರು ಹೆಚ್ಚಾಗಿ ಇದೇ ಅವರು ಉನ್ನತವಾದದ್ದು ಅನ್ಕೊಂಡ್ಬಿಡ್ತಾರೆ. ಅವರಿಗೆ ಏನೋ ಒಂದು ಒಬ್ಬರಿಗೆ ಸ್ವಲ್ಪ ಸಹಾಯ ಮಾಡಿಬಿಟ್ರೆ ಅವರು ಅದನ್ನ ಅಷ್ಟು ದೊಡ್ಡದಾಗಿ ನಾವೇನೋ ದೊಡ್ಡ ಸಾಧನೆ ಮಾಡ್ಬಿಟ್ರೆ, ನೀವೇನ್ ಮಾಡ್ತಾ ಇದ್ದೀರಾ, ನೀವು ಭಕ್ತರು, ನೀವು ಕೇವಲ ಭಗವಂತನ ನಾಮ ಜಪ ಮಾಡ್ತಾ ಇದ್ದೀರಾ, ಏನ್ ಪ್ರಯೋಜನ ಇದು? ಸೊ ಆ ರೀತಿಯಲ್ಲಿ ಅವರು ಒಂದು ಅಜ್ಞಾನದಲ್ಲಿ, ಒಂದು ಜ್ಞಾನ ಇಲ್ಲದೆ ಅವರು ಆ ಮಾಡೋ ಕಾರ್ಯನ ಉತ್ತಮ ಅನ್ಕೊಳ್ತಾರೆ. ಇಲ್ಲ, ಕೃಷ್ಣ ಇಲ್ಲಿ 4ನೇ ಮಟ್ಟದಲ್ಲಿ ಅದು ಹೇಳ್ತಾ ಇದ್ದಾನೆ. ಯಾವುದು ನಮಗೆ 3 ಭಕ್ತಿ ನೇರವಾಗಿ ಮಾಡ್ಲಿಕ್ಕೆ ಆಗದೆ ಇದೆಯೋ ಆಗ ಮಾಡೋದು. ಸಹಜವಾಗಿ ನಾವು ಅನುಕಂಪ ತೋರಿಸ್ಬೇಕು ಯಾರಾದರೂ ಕಷ್ಟದಲ್ಲಿರೋರಿಗೆ. ನಾವು ಭಕ್ತರಾದವರು ಕೂಡ ನಾವು ಎಷ್ಟು ಆಗುತ್ತೋ ಅಷ್ಟು ಅದನ್ನ ಭಗವಂತನ ಕನೆಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಅವ್ರಿಗೆ ಆಹಾರ ಕೊಡ್ಬೇಕು ಅಂದ್ರೆ ನಾವು ಪ್ರಸಾದವನ್ನು ಕೊಡ್ತೇವೆ. ಸೊ ಆ ರೀತಿಯಲ್ಲಿ ಭಕ್ತಿ ಕಾರ್ಯಕ್ಕೆ ಸೇರಿಸೋ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ತೀವಿ ನಾವು. ಸಹಾಯ ಮಾಡಬೇಕು ಕಷ್ಟದಲ್ಲಿರೋರಿಗೆ. ಆದ್ರೆ ಭಗವಂತನ ಭಕ್ತಿ ಆ ಉದ್ದೇಶ ಇಟ್ಕೊಂಡು ಅದನ್ನ ಅವ್ರು ಸೇರಿಸೋ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡ್ಬೇಕು ನಾವು. ಸೊ ಅವಾಗ ಅದೊಂದು 3rd ಲೆವೆಲ್ ಬಂದ್ಬಿಡುತ್ತೆ, ಅದು 3rd 2nd ಲೆವೆಲ್ಗೆ. ಸೊ ಇಲ್ಲಿ ಕೃಷ್ಣ ಆ ಒಂದು ಪರಿಕಲ್ಪನೆ ಇಲ್ಲದೆ ಇರುವಾಗ ಈಗಾದ್ರೂ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿ ಅಂತ ಕೃಷ್ಣ ಹೇಳ್ತಾರೆ. ಸೊ ಇದರ ವಿಚಾರವಾಗಿ ಭಕ್ತರು ತುಂಬಾ ಚೆನ್ನಾಗಿ ಒಂದೊಂದ್ಸಲ ಹೇಳ್ತಾರೆ. ಅದೇ ಜನರು ಹೇಳೋದು, ಈ ನಾಸ್ತಿಕ ವರ್ಗದವರು, ಅಷ್ಟು ಭಗವಂತನ ಬಗ್ಗೆ ಜ್ಞಾನ ಇಲ್ಲದೆ ಇರೋರು, ಅವರು ಯಾಕೆ ನೀವು ದೊಡ್ಡ ದೊಡ್ಡ ದೇವಸ್ಥಾನ ಮಾಡ್ತೀರಾ, ಇಲ್ಲಾಂದ್ರೆ ಯಾಕೆ ಭಗವಂತನಿಗೆ ಆ ರೀತಿಯ ಒಂದು ಆಭರಣ, ಆ ಒಂದು ಶೃಂಗಾರ, ಆ ಒಂದು ಅಭಿಷೇಕ, ಈ ರೀತಿ ಅವರು ದೂಷಣೆ ಮಾಡ್ತಾರೆ. ಸೊ ನೀವು ಇದೆಲ್ಲ ವ್ಯರ್ಥ ಮಾಡ್ತಾ ಇದ್ದೀರಾ ಅಣ್ಣ ಅಂತ ಹೇಳ್ತಾರೆ. ಅದೇ ನಾವು ನೋಡೋದು ಸಮಾಜದಲ್ಲಿ ಇವಾಗ ಒಂದು IPL ಒಂದು ಇದಾಗುತ್ತೆ, ಇನ್ನೊಂದು ಯಾವುದೋ ಒಲಿಂಪಿಕ್ಸ್ ಆಗುತ್ತೆ, ಇಲ್ಲೊಂದು ಯಾವುದೋ ಒಂದು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ. ಸೊ ಇನ್ನೊಂದು ಏನೇನೋ ನೋಡ್ತೇವೆ, ಈಗ ಎಲೆಕ್ಷನ್ ಆಗುತ್ತೆ. ಇಲ್ಲಿ ಲೆಕ್ಕ ಇಲ್ಲದೆ 1,00,000 ಕೋಟಿ, ಇಲ್ಲಾಂದ್ರೆ ಒಂದು ಇದು ಸ್ಯಾಟಲೈಟ್ ಒಂದು ಲಾಂಚ್ ಆದಾಗ ಒಂದೊಂದ್ಸಲ ಫೇಲ್ಯೂರ್ ಆಗುತ್ತೆ. 30,000 ಕೋಟಿ, 1,00,000 ಕೋಟಿ, 2,00,000 ಕೋಟಿ, ಈ ರೀತಿಯ ಸ್ಯಾಟಲೈಟ್ಗಳು, ರಾಕೆಟ್ಗಳು. ಸೊ ಇಲ್ಲಿ ಹೋದಾಗ ಅವ್ರಿಗೆ ಚಿಂತನೆ ಬರೋದಿಲ್ಲ, ಅಯ್ಯೋ ಇದು ಇಷ್ಟು ಹಣ ವ್ಯರ್ಥ ಆಗ್ತಾ ಇದೆಯಲ್ಲ, ಇದರಿಂದ ಏನ್ ಲಾಭ ಆಯ್ತು. ಆದರೆ ನಾವು ಭಗವಂತನಿಗೆ ಉಪಯೋಗಿಸಿದಾಗ ಅವ್ರಿಗೆ ನೆನಪು ಬರುತ್ತೆ, ಅಯ್ಯೋ ಆ ಬಡಪಾಯಿಗಳಿದ್ದಾರೆ, ಅವ್ರಿಗೆ ನೀವು ಹಣ ಕೊಡ್ಬೋದಾಗಿತ್ತು, ಅವ್ರಿಗೆ ಇದು ಮಾಡ್ಬೋದಾಗಿತ್ತು. ಸೊ ಈ ರೀತಿ ಎಲ್ಲವನ್ನೂ ನೋಡ್ಕೊಳ್ಳೋರು ಕೃಷ್ಣ. ಭಗವಂತನು ಎಲ್ಲರ ತಂದೆ. ಸೊ ಭಗವಂತನಿಗೆ ಎಲ್ಲರೂ ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಇದೆ. ಸೊ ನಾವು ನಮ್ಮ ಒಂದು ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು, ನಮ್ಮ ಕರ್ತವ್ಯಗಳು ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ಆದ್ರೆ ಒಂದು ಅಜ್ಞಾನದಲ್ಲಿ ಭಗವಂತನ ಜ್ಞಾನ ಇಲ್ಲದೆ ಈ ರೀತಿ ಅದು ಇಲ್ಲಿ ವ್ಯರ್ಥ ಆಯ್ತು, ಅಲ್ಲಿ ವ್ಯರ್ಥ ಇಲ್ಲ. ಸೊ ವ್ಯರ್ಥ ಆಗೋದಂದ್ರೆ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗಿಸಿದಾಗ ಅದು ವ್ಯರ್ಥ. ಸೊ ಭೌತಿಕ ಜಗತ್ತು ಅಂದ್ರೆ ಎಲ್ಲರೂ ಇಂದ್ರಿಯ ತೃಪ್ತಿಯಲ್ಲೇ ಇದ್ದಾರೆ. ಸೊ ಇದು ವೈಕುಂಠ ಜಗತ್ತು ಅಂದ್ರೆ ಎಲ್ಲರೂ ಕೂಡ ಕೃಷ್ಣನ ತೃಪ್ತಿ ಮಾಡೋದ್ರಲ್ಲಿದ್ದಾರೆ. ಸೊ ಅಲ್ಲಿ ಯಾವ ಒಂದು ಕೊರತೆನೂ ಇಲ್ಲ. ಯಾರ್ಯಾರು ಭಕ್ತರಿಗಲ್ಲಿ ನಾನು ಭಗವಂತನಿಗೆ 1,00,000 ರೋಸ್ಗಳು ಅರ್ಪಣೆ ಮಾಡ್ಬೇಕಂದ್ರೆ ತಕ್ಷಣ ಅದು ರೆಡಿ ಆಗುತ್ತೆ. ಅಲ್ಲಿ ಅದು ಆಧ್ಯಾತ್ಮಿಕ ಜಗತ್ತು. ಅಲ್ಲಿ ಭಗವಂತನು ಸರ್ವಶಕ್ತನು, ತನ್ನ ಭಕ್ತರಿಗೆ ತನ್ನ ಸೇವೆ ಮಾಡ್ಲಿಕ್ಕೆ ಅಷ್ಟು ಒಂದು ಅವಕಾಶ ಕೂಡ, ಒಂದು ಶಕ್ತಿ ಕೂಡ ಅಲ್ಲಿ ಕೊಡ್ತಾನೆ. ಸೊ ಎಲ್ಲವೂ ಕೂಡ ಸೃಷ್ಟಿ ಮಾಡೋದೇ ಭಗವಂತನೇ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಒಂದು ಕರ್ಮ ಅಂತ ಭಗವಂತನ ಮಾಡಿ, ಇಲ್ಲೊಮ್ಮೊಮ್ಮೆ ಕೊರತೆ ಅಂತ ಇರುತ್ತೆ, ಒಮ್ಮೊಮ್ಮೆ ಇದಿರುತ್ತೆ. ಇದು ಭೌತಿಕ ಜಗತ್ತು. ಎನಿವೆ, ಸೊ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲವನ್ನು ಭಗವಂತನ ಸೇವೆಗೆ ಉಪಯೋಗಿಸೋ ರೀತಿಯಲ್ಲಿ ನಾವು ನಮ್ಮ ಸಂಬಂಧವನ್ನು ಭಗವಂತನಿಗೆ ಸ್ಥಾಪನೆ ಮಾಡ್ಕೊಂಡು ಭಗವದ್ಧಾಮಕ್ಕೆ ಸೇರ್ಬೋದು. ಸೊ ಇದು 4ನೇ ಹಂತದಲ್ಲಿ ಭಗವಂತನು ಹೇಳ್ತಾ ಇರೋದು. ಇದು ಒಂದು ಒಳ್ಳೆ ಕಾರ್ಯಕ್ಕಾಗಿ ನಾವೊಂದು ನಮ್ಮ ಶ್ರಮಪಟ್ಟು ಬಂದ ಒಂದು ಹಣವನ್ನು, ಧನವನ್ನು ನಾವು ಕೊಡೋದು. ಸೊ ಇದು ಕೂಡ ಮಾಡದೇ ಇರ್ಬೋದು. ನಾವು ಅನ್ನಕ್ಕೆ ತಿಳ್ಕೊಳ್ಬೋದು, ಯಾಕೆ ನಾನು ಕೊಡ್ಬೇಕು, ನಾನು ಕಷ್ಟಪಟ್ಟದ್ದು, ನಾನು ಶ್ರಮ ಪಟ್ಟದ್ದು, ನಾನು ಯಾಕೆ ಇನ್ನೊಬ್ಬರಿಗೆ ಕೊಡ್ಬೇಕು ನಾನು. ಸೊ ಆಗ ಕೃಷ್ಣ ಹೇಳ್ತಾನೆ, ಹಾಗಿದ್ದರೆ ನೀವು ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿ. ಈ ಪ್ರಪಂಚ ಏನು, ನಾನ್ ಯಾರು, ಈ ಭಗವಂತನು ಅಂದ್ರೆ ಯಾರು, ಇದು ಯಾಕೆ ಸುಖ ದುಃಖಗಳು ಬರ್ತವೆ, ಇದ್ರ ಬಗ್ಗೆ ಸ್ವಲ್ಪ ನೀವು ಚಿಂತನೆ ಮಾಡಿ, ಆಲೋಚನೆ ಮಾಡಿ. ಮನುಜನ್ಮ ನಮಗೆ ಸಿಕ್ಕಿದೆ ಅಂದ್ರೆ ಕೇವಲ ನಾವು ಆಹಾರ ನಿದ್ರಾ ಭಯ ಮೈತು ನಮ್ಚ ಸಾಮಾನ್ಯ ಮೈತದ್ ಪಶುಭಿ ನರಣ, ಕೇವಲ ನಾವು ಇಂದ್ರಿಯ ಸುಖದಲ್ಲಿ ಇರೋದು ಅಂತಲ್ಲ. ಈಗ ನಾವು ಬ್ರಹ್ಮ ಜಿಜ್ಞಾಸ, ನಾವು ಆಧ್ಯಾತ್ಮಿಕ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಸೊ ಈ ರೀತಿಯಲ್ಲಿ ಕೃಷ್ಣ ಇಲ್ಲಿ ಈ ಜ್ಞಾನ ಮಾರ್ಗದಲ್ಲಿ ಒಂದು ಇನ್ನ ಪ್ರಾರಂಭದಲ್ಲಿದ್ದಾಗ ಅದು ಕೂಡ ಒಳ್ಳೆಯದೇ.
ಯಾಕಂದ್ರೆ ಈ ಜ್ಞಾನ ಈ ತರ ಒಂದು ಅನ್ವೇಷಣೆ ಮಾಡೋದ್ರಿಂದ ಕ್ರಮೇಣವಾಗಿ ಧ್ಯಾನದ ಮೇಲೆ ಮನಸ್ಸು ತೊಡಗುತ್ತೆ. ಧ್ಯಾನ ಅಂದ್ರೆ ನಾವು ಇಲ್ಲಿ ಹೇಳ್ತಾ ಇರೋದು ಕೃಷ್ಣನ ಮೇಲೆ ಧ್ಯಾನ ಅಲ್ಲ. ಇವಾಗ ಎಷ್ಟೋ ಜನ ಧ್ಯಾನ ಮಾಡ್ತಾರೆ, ನಾನು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಧ್ಯಾನ ಮಾಡ್ತೀರಾ? ನಾನೊಂದು ಬಿಂದು ಮೇಲೆ, ಒಂದು ಬೆಳಕು ಮೇಲೆ, ಅಂದ್ರೆ ಅವ್ರಿಗೆ ಧ್ಯಾನ ಅಂದ್ರೆ ಕೃಷ್ಣನ ಮೇಲೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಕೃಷ್ಣ ಓಕೆ, ಆ ರೀತಿಯಲ್ಲಿ ಆದ್ರೂ ನಿಮ್ಮ ಮನಸ್ಸಿಂದ ನಿಗ್ರಹಿಸ ಪ್ರಯತ್ನಿಸ್ತಾ ಇದ್ದೀರಾ, ನೀವು ಮಾಡೋ ರೀತಿಯಲ್ಲಿ ನಿಮಗೆ ಒಂದು ದಿವಸ ನೀವು ಭಕ್ತಿಯಲ್ಲಿ ಬರ್ತೀರಾ ಅಂತ ಭಗವಂತನು 5ನೇ 6ನೇ ಮಟ್ಟದಲ್ಲಿ ಲೆವೆಲ್ ಅಲ್ಲಿ ಇದು ಹೇಳ್ತಾ ಇದ್ದಾರೆ. ಶ್ರೇಯೋ ಈ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗ ಶಾಂತಿರ ಅನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಸೊ ತುಂಬಾ ಚೆನ್ನಾಗಿ ಭಗವಂತನು 6 ವಿಧವಾಗಿ ನಾವು ಈ ಒಂದು ಆಧ್ಯಾತ್ಮಿಕ ಪ್ರಗತಿ ಸಾಧಿಸೋದಕ್ಕೆ ಮಾಡ್ಬೋದು ಅಂತ ಕೃಷ್ಣ ಹೇಳ್ತಾ ಇರೋದು. ಆದರೆ ಈ ಅಧ್ಯಾಯದಲ್ಲಿ ಈ ಭಕ್ತಿ ಮಾಡೋದು ಉತ್ತಮ ಅಂತ ಭಗವಂತನು ಹೇಳಿದ್ರು. ಸೊ ಇನ್ನ ಬರೋ ಇಲ್ಲಿ 8 ಶ್ಲೋಕಗಳ ಕೊನೆಗೆ ಇದೆಲ್ಲವೂ ಕೂಡ ಭಗವಂತನು ಶುದ್ಧ ಭಕ್ತಿ ಬಗ್ಗೆನೆ, ಶುದ್ಧ ಭಕ್ತರ ಲಕ್ಷಣಗಳನ್ನು ಹೇಳ್ತಾರೆ. ಯಾಕೆಂದ್ರೆ ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದ್ರೆ ನಾವು ಈ ದಿವ್ಯ ಗುಣವನ್ನು ಪಡಿಬೇಕು, ದಿವ್ಯ ಗುಣಗಳನ್ನು. ಇವಾಗ ನಮಗೆ ಈ ದಿವ್ಯ ಗುಣಗಳಿಲ್ಲ, ನಮಗೆ ತುಂಬಾ ಭೌತಿಕ ಗುಣಗಳೇ ಇದೆ. ಸೊ ಹಾಗಾಗಿ ಕೃಷ್ಣನು ನಮಗೆ ಹೇಳ್ತಾ ಇರೋದು ಈ ಎಲ್ಲ ಗುಣಗಳನ್ನು ಪಡಿಬೇಕು ಅನ್ನೋದಕ್ಕೆ ನಮಗೆ ಈ ಏನು ಈ ಭಕ್ತರ ಸ್ಥಿತಿ ಏನು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳೋದೀಗ, ಯಾರಿಗೆ ಅಸೂಯೆ ಇಲ್ಲವೋ, ಯಾಕಂದ್ರೆ ಸಹಜ ನಮಗೆ ಭೌತಿಕ ಜಗತ್ತು ಅಂದ್ರೆ ಅಸೂಯೆ, ನನಗಿಂತ ಒಬ್ಬರು ಹೆಚ್ಚು, ಸೊ ಮುಂದೆ ಒಂದು ಹೆಜ್ಜೆ ಮುಂದೆ ಇದ್ರೆ ನನಗೆ ಅಸೂಯೆ ಬಂದ್ಬಿಡುತ್ತೆ. ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಇದು ಯಾರೆಲ್ಲರಿಗೂ ಗೊತ್ತಿರುತ್ತೆ ಈ ಚಿತ್ರ. ಸೊ ಯಾರಾದ್ರೂ ಭಕ್ತರು ವಿವರಿಸ್ತಾರೆ ಅಂದ್ರೆ ವಿವರಿಸ್ಬೋದು. ನಮ್ರತಾ ಮಾತಾಜಿಯವರು ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ. ಹೇಳಿ ಮಾತಾಜಿ, ಇದು ಯಾರು ಭಕ್ತರು, ಮತ್ತೆ ಇಲ್ಲಿ ಹೇಳೋದರ ಗುಣಗಳು ಹೇಗೆ ನಾವು ಒಂದೊಂದು ಗುಣಗಳು ವಿಶೇಷವಾಗಿ ಈ ವ್ಯಕ್ತಿಯಲ್ಲಿ ಈ ಭಕ್ತರಲ್ಲಿ ನೋಡ್ಬೋದು ಅಂತ. ಹರೇ ಕೃಷ್ಣ. ಸುಧಾಮ ಸಂಧಾನದ್ದು ಪ್ರಸಂಗ. ಕೃಷ್ಣ, ಸುಧಾಮ, ಬಲರಾಮರು ಸಾಂದೀಪನಿ ಆಶ್ರಮದಲ್ಲಿ ಸಾಂದೀಪನಿ ಗುರುಗಳ ಹತ್ರ ಗುರುಕುಲದಲ್ಲಿ ವಿದ್ಯಾರ್ಜನೆ ಮಾಡ್ಲಿಕ್ಕೆ, ಆಗ ಅವರ ಮಿತ್ರತ್ವ ಬೆಳೀತದೆ. ಆಮೇಲೆ ಗೃಹಸ್ಥಾಶ್ರಮ ಪ್ರವೇಶ ಆದ್ಮೇಲೆ ಸುಧಾಮ ಒಂದು ಕಡೆ ಕೃಷ್ಣ ದ್ವಾರಕೆಯಲ್ಲಿ ಹೀಗೆ ಇರ್ತಾರೆ. ಸುಧಾಮರಿಗೆ ತುಂಬಾ ಬಡತನ, ಕಡು ಬಡತನ. ಅವರು ಬಡತನದಲ್ಲಿ ಒಮ್ಮೆ ಅವರ ಧರ್ಮಪತ್ನಿ, ಸುಧಾಮರ ಧರ್ಮಪತ್ನಿ ಹೇಳ್ತಾರೆ, ಮನೆ ತುಂಬಾ ಮಕ್ಕಳು, ಹೊಟ್ಟೆಗಿಲ್ಲ, ನೀವ್ ಯಾಕೆ ನಿಮ್ಮ ಈ ಕಷ್ಟ ಪರಿಹಾರಕ್ಕೋಸ್ಕರ ನಿಮ್ಮ ಮಿತ್ರ ಸುಧಾಮ ಸಾಕ್ಷಾತ್ ಭಗವಂತ ಅಂತ ಹೇಳ್ತಾರೆ, ಅವ್ರ ಹತ್ರ ಹೋಗಿ ಸಹಾಯ ಕೇಳಿ ನಮ್ಮ ಜೀವನ ನಿರ್ವಹಣೆಗೆ ಒಂದು ಸಹಾಯ ಕೇಳಬಾರ್ದು ಅಂತ ಹೇಳ್ತಾರೆ. ಸುಧಾಮನಿಗೆ ಅದು ಇಷ್ಟ ಇರುವುದಿಲ್ಲ. ಆದ್ರೂ ಕಷ್ಟ ನೋಡ್ಲಿಕ್ಕಾಗದೆ, ಸಹಿಸ್ಲಿಕ್ಕಾಗದೆ ನನ್ನ ಕೃಷ್ಣ ಮಿತ್ರರನ್ನು ಭೇಟಿ ಆಗುವ ಅಂತೇಳಿ ದ್ವಾರಕೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಏನಾಗ್ತದಂದ್ರೆ, ಈ ಸುಧಾಮರ ಹರಕುಲು ಬಟ್ಟೆ ಎಲ್ಲ ನೋಡಿ ಸೈನಿಕರು ಒಳಗೆ ಬಿಡುವುದಿಲ್ಲ. ಆದ್ರೆ ಯಾವಾಗ ಕೃಷ್ಣನಿಗೆ ಸುಧಾಮ ಬಂದಿದ್ದಾರೆ ಅಂತ ಗೊತ್ತಾಗ್ತದೋ ಅಲ್ಲಿಂದ ಓಡಿ ರಸ್ತೆಗೆ ಬರ್ತಾರೆ. ಹೇಗೆ ಬರ್ತಾರಂದ್ರೆ, ಅವ್ರು ಬಂದ ಫೋರ್ಸಿಗೆ ಅವರ ಉತ್ತರೀಯ ರಸ್ತೆಯಲ್ಲಿ ಬೀಳ್ತದೆ. ಅದರ ಗೋಚರವೂ ಇಲ್ಲದೆ ಸುಧಾಮ ಸುಧಾಮ ಅಂತ ಆ ನಮನೆ ಕಳಕಳಿಯಿಂದ ಓಡಿ ತನ್ನ ಮಿತ್ರನನ್ನು ತಪ್ಪಿ ಬಾಚಿ ಹಿಡಿದು ಬಹಳ ಪ್ರೀತಿ ತೋರಿಸ್ತಾರೆ. ಅದು ಸುಧಾಮನಿಗೆ ಬಹಳ ಒಂದು ಆ ಆಲಿಂಗನ, ಪರಮಾತ್ಮನ ಸ್ಪರ್ಶ ಬಹಳ ಖುಷಿ ಆಗ್ತದೆ. ತದನಂತರ ಆ ಸುಧಾಮನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ತನ್ನ ಅರಮನೆಗೆ ಕರ್ಕೊಂಡು ಬಂದು ಅವರನ್ನು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಸಿ ಬ್ರಾಹ್ಮಣನಿಗೆ ಕೊಡಬೇಕಾದ ಮರ್ಯಾದೆ ಅಂದ್ರೆ ಅವರ ಕಾಲುಗಳನ್ನು ಚೆನ್ನಾಗಿ ತೊಳೆದು ಅವರಿಗೆ ಅತಿಥಿ ಸತ್ಕಾರ ಮಾಡುವಂತಹ, ಬ್ರಾಹ್ಮಣ ಪೂಜೆ ಮಾಡುವಂತಹ ಈ ವಿಧಿಯನ್ನು ಈ ಚಿತ್ರದಲ್ಲಿ ತೋರಿಸುವಂತದ್ದು. ಆ ಪ್ರಸಂಗ ಅಲ್ಲ ಗುರುಜಿ ಇದು. ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಸುಧಾಮ ಅಂದ್ರೆ ತುಂಬಾ ಏನ್ ಹೇಳೋದು, ಶುದ್ಧ ಭಕ್ತ. ಇಲ್ಲಿ ಹೇಳೋ ಎಲ್ಲ ಲಕ್ಷಣಗಳು ಅವರಲ್ಲಿದೆ. ಸೊ ನೀವು ಹೇಳಿದಾಗೆ ನಿರಹಂಕಾರ, ಸುಖ ದುಃಖಗಳಲ್ಲಿ ಸಮಚಿತ್ತ. ಸೊ ಅಷ್ಟು ಏನು ಹೇಳೋದು ನೀವು, ಅಷ್ಟು ಬಡವ ಅಂದ್ರೆ ಏನೂ ಇಲ್ಲ ಅವ್ರ ಮನೆಯಲ್ಲಿ, ಆದ್ರೂ ಕೂಡ ಸಮಚಿತ್ತ. ಏನು ಅವ್ರಿಗೆ ಬೇಕು, ಇದು ಈಗ ಏನಿದೆ, ಈಗ ನನ್ನ ಸನ್ನಿವೇಶ ಹೀಗಿದೆ, ನಾನು ಕೃಷ್ಣನ ಸ್ನೇಹಿತ, ಯಾಕೆ ಹೀಗಿದ್ದೇನೆ, ಆ ರೀತಿ ಅವ್ರಿಗೆ ಇರೋದು ಇದಿಲ್ಲ ಅವ್ರಿಗೆ. ಸೊ ಅವರು ಸದಾ ತೃಪ್ತರು. ಇಲ್ಲಿ ಹೇಳಿದ ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ಇರುತ್ತಾನೆ. ಸೊ ಇದೆಲ್ಲ ದಿವ್ಯ ಗುಣಗಳು ಏನ್ ಹೇಳ್ತಾ ಇದೆ, ಇದೆಲ್ಲವೂ ಕೂಡ ಸುಧಾಮನಲ್ಲಿದೆ. ಸೊ ಕೊನೆಗೆ ಭಗವಂತನು ನೀವು ಹೇಳಿದಾಗೆ ಅಷ್ಟೊಂದು ಸತ್ಕಾರ ಮಾಡಿದ್ದು.
ಸೊ ಇಲ್ಲಿ ಯಾರು ರುಕ್ಮಿಣಿ ದೇವಿ ಕೂಡ ಅವ್ರಿಗೆ ಚಾಮರ ಅವ್ರಿಗೆ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ರುಕ್ಮಿಣಿ ದೇವಿ ಯಾರು ನಾವ್ ಹೇಳೋದು ಲಕ್ಷ್ಮೀ ದೇವಿನೇ, ಮಹಾಲಕ್ಷ್ಮಿ. ಸೊ ಅವರು ಕೂಡ ಈ ತರ ಸೇವೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ನಾವು ನೋಡೋದು ಅವ್ರ ಹತ್ರ ಒಂದು ಇದು ತಗೊಂಡು ಹೋಗಿರ್ತಾರೆ, ಏನದು ಅವಲಕ್ಕಿ ಏನೋ ತೆಗೆದುಕೊಂಡು ಹೋಗಿರ್ತಾರೆ. ಸೊ ಕೃಷ್ಣನು ಅದರಿಂದ ತೆಗೆದುಕೊಳ್ಳೋದು. ಸೊ ಒಂದು ಸಲ 2 ಸಲನೂ ತಗೊಳ್ತಾರೆ. 3ನೇ ಅಷ್ಟೊತ್ತಿಗೆ ರುಕ್ಮಿಣಿ ದೇವಿ ಹೇಳ್ತಾರೆ ಸಾಕು. ಸೊ ಅವರು ನೀನು ಸ್ವೀಕರಿಸಿದ್ದೆ ಅಂದಮೇಲೆ ನಾನು ಸದಾ ಅವರ ಮನೆಗೆ ಹೋಗಿ ಅದನ್ನ ಅಷ್ಟೊಂದು ವೈಭವವಾಗಿ ಮಾಡ್ಬೇಕು ನಾನು ಅಂತ ರುಕ್ಮಿಣಿ ದೇವಿ ಆಗ್ಲೇ ಹೇಳ್ತಾರೆ. ಸೊ ಎನಿವೆ ಅದಾದ್ಮೇಲೆ ಏನು ಕೊಡೋದಿಲ್ಲ ಕೃಷ್ಣ ಅವ್ರಿಗೆ. ಸೊ ಸುಧಾಮ ಕೂಡ ಕೇಳೋದಿಲ್ಲ ಕೃಷ್ಣನಿಗೆ, ಈ ತರ ಕೊಡಿ, ಈ ತರ ಕಷ್ಟದಲ್ಲಿ ಇದ್ದೇನೆ, ಅದಕ್ಕೋಸ್ಕರ ಬಂದೆ ನಾನು, ಆ ತರ ಏನು ಹೇಳೋದಿಲ್ಲ. ಕೃಷ್ಣನ ಒಂದು ಚಟುವಟಿಕೆಗಳು ನೋಡೇ ಅವ್ರಿಗೆ ಒಂದು ಪರಮ ಪುರುಷ, ನಾನು ಇಷ್ಟು ಒಂದು ಬಡವ ನಾನು, ಆದ್ರೆ ಕೃಷ್ಣನು ಈ ರೀತಿಯಲ್ಲಿ ನನಗೆ ಒಂದು ಇದು ಕೊಟ್ಟಿದ್ದಲ್ಲ, ಗೌರವ ಕೊಟ್ಟಿದ್ದಲ್ವ ಅಂತ ಒಂದು ಆನಂದದಲ್ಲೇ ಅವರು ತಿರುಗಿ ರಿಟರ್ನ್ ಹೋಗ್ತಾರೆ. ರಿಟರ್ನ್ ಹೋಗೋದಲ್ಲೂ ಆಲೋಚನೆ ಮಾಡ್ತಾರೆ, ಕೃಷ್ಣ ಏನೋ ನನಗೆ ಕೊಡ್ಲಿಲ್ಲ, ಅದು ತುಂಬಾ ಒಂದು ಒಳ್ಳೆಯ ವಿಷಯ. ಯಾಕಂದ್ರೆ ನನಗೇನೋ ಕೃಷ್ಣ ಏನ್ ಬೇಕಾದ್ರೂ ಕೊಡ್ಬೋದು, ಕೊಟ್ಬಿಟ್ಟಿದ್ರೆ ನಾನು ಕೃಷ್ಣನ ಮರ್ತೋಗ್ಬಿಡ್ತೇನೆ ನಾನು. ಯಾಕಂದ್ರೆ ಒಂದ್ಸಲ ಕಷ್ಟದಲ್ಲಿದ್ದಾಗ ನಾವು ಕೃಷ್ಣನ ಸ್ಮರಿಸ್ತೇವೆ, ಸ್ವಲ್ಪ ಆನಂದ ಸುಖ ಇದ್ದಂದ್ಬಿಟ್ರೆ ಕೃಷ್ಣನ ಮರೆತು ಬಿಡ್ತೇವೆ. ಸೊ ಸುಧಾಮ ಆಗಿಲ್ಲ ಯೋಚನೆ ಮಾಡಿದ್ದು. ಸೊ ಹಾಗೆ ಒಳ್ಳೇದ್ ಮಾಡಿದ ಕೃಷ್ಣ, ನನಗೆ ಏನು ಕೊಡ್ಲಿಲ್ಲ ನನಗೆ. ಆದ್ರೆ ಮತ್ತೆ ಬಂದ ಮೇಲೆ ನೋಡಿದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನನ್ನ ಮನೆಯಲ್ಲಿ ನನ್ನ ಊರು ಯಾವುದು, ಆಮೇಲೆ ಅವ್ರ ಹೆಂಡತಿ ಬರೋದು, ಅವ್ರನ್ನ ಕೂಡ ಅವ್ರಿಗೆ ಗುರ್ತ ಹಿಡಕ್ಕಾಗಲ್ಲ ಅವ್ರಿಗೆ. ಸೊ ಆ ರೀತಿಯಲ್ಲಿ ಕೃಷ್ಣನ ಅವ್ರಿಗೆಲ್ಲವನ್ನು ಇದನ್ನು ಕೊಡೋದು, ಅಷ್ಟು ವೈಭವವನ್ನು, ಅಷ್ಟು ಒಂದು ಇದನ್ನು. ಸೊ ಹೇಳ್ತಾರೆ ಅದಾದ್ಮೇಲೂ ಕೂಡ ಸುಧಾಮನು ಶುದ್ಧ ವ್ಯಕ್ತಿಯಾಗಿ ಕೃಷ್ಣನ ಭಕ್ತಿ ಸೇವೆ ಮಾಡಿದ್ರು. ಸೊ ಏನು ಇಲ್ದೇ ಇರೋ ಕೂಡ ಕೃಷ್ಣನ ಭಕ್ತಿ ಸೇವೆ ಮಾಡಿದ್ರು. ಕೃಷ್ಣ ಎಲ್ಲ ಕೊಟ್ಟ ಮೇಲೂ, ಅಷ್ಟು ಇಂದ್ರನಿಗೆ ಇರುವಷ್ಟು ವೈಭವವನ್ನು, ಸಂಪತ್ತನ್ನು ಕೊಟ್ಟ ಮೇಲೂ ಮತ್ತೆ ಕೂಡ ಕೃಷ್ಣನ ಸೇವೆ ಮಾಡಿದ್ರು. ಇದು ಶುದ್ಧ ಭಕ್ತರ ಸ್ಥಿತಿ. ಅವ್ರಿಗೆ ಯಾವ ಒಂದು ಭೌತಿಕ ಅಡಚಣೆ ಬರೋದಿಲ್ಲ. ಅವ್ರ ಭಕ್ತಿಗೆ ಏನು ಕೂಡ ಅಡಚಣೆ ಬರೋದಿಲ್ಲ. ಯಾವಾಗ್ಲೂ ಕೂಡ ಭಕ್ತಿ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ದೃಢ ಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಕೃಷ್ಣನಿಗೆ ನಾವು ಪ್ರಿಯರಾಗಬೇಕು ಅಂದ್ರೆ ಇವೆಲ್ಲ ದಿವ್ಯ ಗುಣಗಳು ನಾವು ಪಡಿಬೇಕು ನಾವು. ಸೊ ಆಗ ನಾವು ಪ್ರಿಯರಾಗ್ತೇವೆ ಕೃಷ್ಣನಿಗೆ. ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡೆಯುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಸೊ ಇಲ್ಲಿ ಕೂಡ ಇನ್ನೊಂದು ತೋರಿಸ್ತಾ ಇದ್ದಾರೆ ಚಿತ್ರ. ಸೊ ಯಾರಾದರೂ ಹೇಳ್ಬೋದಾ? ಸ್ವಲ್ಪ ಟಫ್ ಇದು ಭಾಗವತದಲ್ಲಿ ಈ ಚರಿತ್ರೆ ಬರುತ್ತೆ. ಸೊ ಯಾರಾದರೂ ಇದು ಸ್ವಲ್ಪ ತಿಳ್ಕೊಂಡಿದ್ರೆ ಭಾಗವತದಿಂದ ಅವ್ರಿಗೆ ಹೇಳ್ಬೋದು. ಇದು ಯಾರು ಹ್ಯಾಂಡ್ಸ್ ರೈಸ್ ಮಾಡ್ತಾ ಇಲ್ಲ. ಇಲ್ಲಿಗೆ ಯಾರು ವ್ಯಕ್ತಿಗಳಾದ್ರೂ ಗೊತ್ತಾಗತ್ತಿಲ್ಲ ನಮ್ಗೆ. ನೀವು ಇದು 2-3 ಜನ ವ್ಯಕ್ತಿಗಳಂತೂ ಗೊತ್ತಾಗ್ಬೇಕು ಎಲ್ಲರಿಗೂ ಯಾರ್ಯಾರು ಅಂತ. ನಮ್ರತಾ ಮಾತಾಜಿನೇ ಕೈ ಎತ್ತಾ ಇದ್ದಾರೆ. ಇನ್ಯಾರು ಇಲ್ವಾ? ಇನ್ಯಾರು ಅಟೆಂಪ್ಟ್ ಮಾಡ್ಬೋದು ಯಾರಾದರೂ? ಶಿಲ್ಪಾ ಮಾತಾಜಿ, ನೀವೇನಾದ್ರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಅದೇ ಪ್ರಭುಜಿ, ಪಾರ್ವತಿಯವರು ಕೇಳ್ತಾರೆ ಈಶ್ವರನ್ಗೆ ನೀವು ಹರೇ ರಾಮ ಯಾಕೆ ಜಪ ಮಾಡ್ತೀರಿ ಅಂತ ಹೇಳಿ. ಅದು ಆ ಸನ್ನಿವೇಶ ಅಲ್ಲ ಇದು, ಆ ಸನ್ನಿವೇಶ ಅಲ್ವಾ? ಅಲ್ಲ, ಓಕೆ ಕರೆಕ್ಟ್. ನೀವು ಹೇಳಿದ ಐಡೆಂಟಿಫೈ ಮಾಡಿ ಕರೆಕ್ಟ್. ಪಾರ್ವತಿ ಇದ್ದಾರೆ, ಶಿವ ಇದ್ದಾರೆ, ಇದು ಬೇರೆ ಸನ್ನಿವೇಶ. ಮತ್ತೆ ಅಥರ್ವ ಅವರು ನೀವೇ ಅಟೆಂಪ್ಟ್ ಮಾಡ್ತೀರಾ? ಬರ್ತಾ ಇಲ್ಲ ಹಾ ಮಾತಾಜಿ, ಇರ್ಲಿ ಹರೇ ಕೃಷ್ಣ ಪ್ರಭುಜಿ. ಇದು ಶಿವ ಅವರು ಪಾರ್ವತಿನ ತೊಡೆ ಮೇಲೆ ಕುಡ್ಸ್ಕೊಂಡು ಭಾಗವತ ಹೇಳ್ತಿರ್ತಾರೆ. ಅಲ್ಲಿ ನಾರದ ಮುನಿರು, ಎಲ್ಲ ಋಷಿ ಮುನಿಗಳು ಎಲ್ಲರೂ ಕೈಲಾಸದಲ್ಲಿ ಎಲ್ಲ ಇರ್ತಾರೆ. ಅದೇ ಟೈಮಲ್ಲಿ ಚಿತ್ರಕೇತು ಋಷಿಗಳು ಬಂದಿರ್ತಾರೆ. ಚಿತ್ರಕೇತು ಮಹಾರಾಜ ಚಿತ್ರಕೇತು ಮಹಾರಾಜ. ಅದು ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಿದ್ದಾರೆ. ಸೊ ವಿಮಾನದಿಂದ ಅವರು ಏನೋ ಹೇಳ್ತಿದ್ದಾರೆ, ಅವರು ಇಲ್ಲಿ ಬರ್ತಿರ್ತಾರೆ. ಅದು ಏನೋ ಪಾರ್ವತಿಯವರು ಶಾಪ ಕೊಡ್ತಾರೆ. ಹೌದು, ಅಷ್ಟು ಗೊತ್ತಿದೆ ಪ್ರಭುಜಿ. ಧನ್ಯವಾದಗಳು ಮಾತಾಡಿ, ಧನ್ಯವಾದ. ನೀವು ಐಡೆಂಟಿಫೈ ಮಾಡಿದ್ರಿ ಕರೆಕ್ಟ್ ಆಗಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನಮ್ರತಾ ಮಾತಾಜಿ, ನೀವೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ಚಿತ್ರಕೇತು ಅಂತ ಹೇಳಿದ್ರು. ಹರೇ ಕೃಷ್ಣ. ಚಿತ್ರಕೇತು ಭಾಗವತದಲ್ಲಿ ಓದಿದ್ದೇನೆ, ಆದ್ರೆ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಅದನ್ನ ನೀವೇ ಬಿಡಿಸಿ ಹೇಳಿದ್ರೆ ಒಳ್ಳೇದು. ಮಾತಾಜಿ, ಅದು ಚಿತ್ರಕೇತು ಮಹಾರಾಜ
ಅವರು ಈಗ ಗಂಧರ್ವರ ರಾಜ ಕೂಡ ಆಗಿದ್ದಾರೆ. ಸೊ ಗಂಧರ್ವರ ರಾಜ, ಅಷ್ಟು ರಾಣಿಯರು ಎಲ್ಲರೂ ಸೇರಿ ಅವ್ರ ಆಕಾಶದಲ್ಲಿ ಅವರು ಒಂದು ಪ್ರವಾಸ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅವ್ರು ನೋಡಿದ್ದು ಇದೇನಿದು, ಇದು ಶಿವ ಈ ರೀತಿಯಲ್ಲಿ ಒಂದು ಪ್ರವಚನ, ಒಂದು ಸಭೆಯಲ್ಲಿ ಇದ್ದಾರೆ, ಕೂತ್ಕೊಂಡಿದ್ದಾರೆ ಅಂತ. ಸೊ ಹಾಗೆ ಆಕ್ಚುಲಿ ಚಿತ್ರಕೇತು ಶುದ್ಧ ಭಕ್ತರು, ಆಗಲೇ ಭಗವಂತನ ದರ್ಶನ ಕೂಡ ಆಗಿರುತ್ತೆ ಅವ್ರಿಗೆ, ಅವರು ಪರಿಪೂರ್ಣತೆ ಪಡೆದಿರ್ತಾರೆ, ಆದ್ರೆ ಇನ್ನ ಭೌತಿಕ ಜಗತ್ತಿನಲ್ಲೇ ಇದ್ದಾರೆ. ಸೊ ಅವರು ಈ ತರ ಶಿವನನ್ನು ಈ ತರ ನೋಡಿ ಒಂದು ಸ್ನೇಹ ಭಾವದಲ್ಲಿ ಶಿವನು ಯಾಕಂದ್ರೆ ಭಕ್ತರಿಗೆ ಮಧ್ಯೆ ಸ್ನೇಹ ಭಾವ ಇದೆ. ಸೊ ಆ ರೀತಿಯಲ್ಲಿ ಅವರು ಶಿವನಿಗೆ ಹೇಳೋದು, ಇದೇನಿದು, ಇದು ನೀವು ಸಭೆಯಲ್ಲಿ ಪಬ್ಲಿಕ್ ಅಲ್ಲಿ ಈ ರೀತಿ ನಿಮ್ಮ ಹೆಂಡತಿ ನಿಮ್ಮ ತೊಡೆ ಮೇಲೆ ಕೂತ್ಕೊಂಡು ನೀವು ಹೀಗೆ ಕೊಡ್ತಾ ಇದ್ದೀರಾ ಇದು ಪ್ರವಚನ ಅಂತ. ಸೊ ಆಗ ಶಿವ ಏನೋ ಲೆಕ್ಕ ಮಾಡೋದಿಲ್ಲ, ಶಿವನಿಗೆ ಗೊತ್ತು ಇವನು ಕೂಡ ದೊಡ್ಡ ಭಕ್ತರು, ಒಂದೊಮ್ಮೆ ಫ್ರೆಂಡ್ಸ್ ಮಧ್ಯೆ ಒಂದು ಜೋಕ್ ನಗೆ ಇದಕ್ಕೆ ಹಾಗೆ ಮಾಡಿದ್ದಾರೆ ಅಂತ. ಸೊ ಅವರೇನು ಹೇಳೋದಿಲ್ಲ. ಇಲ್ಲಿ ನಾರದ ಮುನಿ ಇದ್ದಾರೆ, ಅವರು ಕೂಡ ಏನೋ ಹೇಳೋದಿಲ್ಲ. ಋಷಿ ಮುನಿಗಳಿದ್ದಾರೆ, ಇವರೆಲ್ಲರೂ ಕೂಡ ಏನು ಹೇಳೋದಿಲ್ಲ. ಅಕಸ್ಮಾತ್ ಏನಾದ್ರು ಅದು ಉದ್ದೇಶಪೂರ್ವಕವಾಗಿ ಏನಾದ್ರು ಅವ್ರು ಹೇಳಿದಿದ್ರೆ ಇವರೆಲ್ಲರೂ ಅವ್ರನ್ನ ಶಾಪ ಕೊಡ್ತಾ ಇದ್ರು. ಚಿತ್ರಕೇತುಗೆ ನಾರದ ಆಗ್ಬೋದು, ಋಷಿ ಮುನಿಗಳಾಗ್ಬೋದು, ಯಾರು ಬೇಕಾದ್ರೂ ಇಲ್ಲ ಶಿವನೇ ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ರು. ಆದ್ರೆ ಅವರೇನೋ ಅದನ್ನ ಮಾಡ್ಕೊಳ್ಳಿಲ್ಲ. ಆದ್ರೆ ಪಾರ್ವತಿ ದೇವಿ ಅದನ್ನ ಅಪಾರ್ಥ ಮಾಡ್ಕೊಳ್ತಾರೆ. ಸೊ ಅವ್ರು ಅಪಾರ್ಥ ಮಾಡ್ಕೊಂಡು, ಓ ವತ್ಸ, ಸೊ ನನ್ನ ಮಗನೇ, ಯಾಕಂದ್ರೆ ಭೌತಿಕವಾಗಿ ತಾಯಿ ಅಂದ್ರೆ ದುರ್ಗೆ ನಮ್ಮ ದೇಹಕ್ಕೆ, ತಂದೆಯನ್ನು ಕೂಡ ಶಿವನೇ ಭೌತಿಕವಾಗಿ ದೇಹವಾಗಿ, ಆದ್ರೆ ಆತ್ಮಗೆ ನೇರವಾಗಿ ಕೃಷ್ಣನೇ ತಂದೆ. ಸೊ ಹೀಗೆ ಅವ್ರು ಹೇಳೋದು, ನೀನು ಆ ರಾಕ್ಷಸನಾಗಿ ಅಸುರನಾಗಿ ಹುಟ್ಟು ಅಂತ ಅವ್ರಿಗೆ ಶಾಪ ಕೊಡೋದು. ಸೊ ನೀವ್ ಹೇಳ್ದಂಗೆ ಶಾಪ ಕೊಟ್ಟರು ಅವರು. ಸೊ ಶಾಪ ಕೊಟ್ಟಿದ ತಕ್ಷಣವೇ ಚಿತ್ರಕೇತು ಹೇಳ್ತಾರೆ, ಅವರು ಕೂಡ ಸಾಧಾರಣ ವ್ಯಕ್ತಿ ಅಲ್ಲ, ದೊಡ್ಡ ಭಕ್ತರು. ಅವರು ಮತ್ತೆ ಬೇಕಾದ್ರೆ ಪಾರ್ವತಿಗೆ ಒಂದು ಶಾಪ ಕೊಡ್ಬೋದಿತ್ತು, ತಿರುಗಿ ಕೊಡ್ಬೋದಾಗಿತ್ತು ರಿಟರ್ನ್. ಆದ್ರೆ ಅವರು ಕೆಳಗೆ ಬಂದು, ತಾಯಿ ನಿಮ್ಮ ಶಾಪವನ್ನು ಸ್ವೀಕರಿಸ್ತಾನೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಸೊ ಇವರಿಗೆ ಪಾರ್ವತಿ ದೇವಿಗೆ ಶಾಕ್ ಆಗುತ್ತೆ, ಇದೇನಿದು, ನಾನು ಶಾಪ ಕೊಟ್ಟಿದ್ದು ಈ ವ್ಯಕ್ತಿ ಸ್ವೀಕಾರ ಮಾಡಿ ಹೋಗ್ಬಿಟ್ರಲ್ಲ ಇದು ಅಂತ. ಸೊ ಆಗ ಶಿವ ಹೇಳೋ ಒಂದು ಮಾತು ಹೇಳ್ತಾರೆ, ತುಂಬಾ ಚೆನ್ನಾಗಿದೆ ಅದು ಭಾಗವತದಲ್ಲಿ. ಅದು ಹೇಳೋದು, ನಾರಾಯಣ ಪರಾಸರ್ವೇ ನ ಕುತಶ್ಚನ ಬಿದ್ಯತಿ ಸ್ವರ್ಗ ಅಪವರ್ಗ ನರಕೇಶು ತುಲ್ಯಾರ್ಥ ಅಪಿ ದರ್ಶನ ಅಂತ ತುಂಬಾ ಸೊಗಸಾಗಿ ಶಿವ ಹೇಳೋದ್ ಮಾತಂದ್ರೆ, ಅವ್ರು ಹೇಳೋದು, ನೋಡಿ ಇದು ನಾರಾಯಣನ ಶುದ್ಧ ಭಕ್ತರು, ನಾರಾಯಣ ಪರ. ಸೊ ಅವರಿಗೆ ಎಲ್ಲವೂ ಒಂದೇ ಅಂದ್ರೆ ನಮಗೆ ಒಂದು ಸುಖ ಒಂದು ದುಃಖ ಒಂದು, ಭಗವಂತ ಪ್ರಾರ್ಥನೆ ಮಾಡೋದು ಸುಖವಾಗೇ ಇರ್ಬೇಕಪ್ಪ, ದುಃಖ ಬರಬಾರದು ನಾವು ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ನಾರಾಯಣನ ಶುದ್ಧ ಭಕ್ತರಂದ್ರೆ ಅವ್ರಿಗೆಲ್ಲವೂ ಒಂದೇ ಅಂತ, ಸ್ವರ್ಗನೂ ಒಂದೇ, ನರಕನೂ ಒಂದೇ, ವೈಕುಂಠ ಇದನ್ನು ಒಂದೇ ಅಂತ. ಸ್ವರ್ಗ ಅಪವರ್ಗ ನರಕೇಶು ಅಪಿ ತುಲ್ಯ ಅಂದ್ರೆ ಒಂದೇ ಅಂತ. ಸೊ ಆ ಒಂದು ಮನಸ್ಥಿತಿಯಲ್ಲಿ ತಲುಪಿನ ಶುದ್ಧ ಭಕ್ತರ, ಯಾಕಂದ್ರೆ ಇವಾಗ ಅಷ್ಟು ಗಂಧರ್ವರ ರಾಜನ ಸ್ಥಿತಿಯಿಂದ ಇವ್ ಅಸುರನಾಗ್ತಾರೆ ಇವರು. ನೆಕ್ಸ್ಟ್ ವೃತ್ರಾಸುರ ಆಗಿ ಹುಟ್ಟೋದು ಇವರು, ಅವರು ಇಂದ್ರನ ಶತ್ರುವಾಗಿ ಹುಟ್ಟೋದು. ಸೊ ಅಂದ್ರೆ ಅವರು ಲೆಕ್ಕ ಮಾಡ್ತಾ ಇಲ್ಲ, ಏನಿದ್ರು ಪರವಾಗಿಲ್ಲ, ನಾನು ಭಗವಂತನ ಸ್ಮರಣೆ ಮಾಡಿದ್ರೆ, ಭಗವಂತನ ಭಕ್ತಿ ಮಾಡೋ ಒಂದು ಅವಕಾಶ ನಂಗಿದ್ರೆ ಸಾಕು, ಅದೊಂದು ನೆನಪು ಕೃಷ್ಣ ನನಗೆ ಅನುಗ್ರಹಿಸಿದ್ರೆ ಅದಕ್ಕಿಂತ ದೊಡ್ಡ ವರ ಇಲ್ಲ ಅಂತ ಅವ್ರು ಇರ್ತಾರೆ. ಸೊ ಆ ರೀತಿ ಸೊ ಇಲ್ಲಿ ತೋರಿಸ್ತಾ ಇರೋದು ಶಿವ ಹೇಳೋ ಮಾತು, ಅದು ನಾರಾಯಣ ಶುದ್ಧ ಭಕ್ತರು. ಸೊ ಆಕ್ಚುಲಿ ಹೇಳ್ತಾರೆ, ಅಲ್ಲಿ ಜಯ ಆದದ್ದು ಅಲ್ಲಿ ಒಂದು ರೀತಿ ಚಿತ್ರಕೇತುಗೆ. ಸೊ ಅವರು ಏನೋ ಒಂದು ಇದಾಗ್ಲಿಲ್ಲ, ಸಮಚಿತ್ತದಲ್ಲೇ ಅವರು ಇಲ್ಲಿ ಹೇಳಿದಾಗೆ ಯಾವುದೋ ಒಂದು ಉದ್ವೇಗ ಇಟ್ಕೊಂಡು ಮತ್ತೆ ಆ ಸನ್ನಿವೇಶದಲ್ಲಿ ಅವರು ಕೂಡ ಇನ್ನೊಂದು ಶಾಪ ಹಾಕೋದು ಆ ರೀತಿ ಎಲ್ಲ ಮಾಡ್ಲಿಲ್ಲ, ಅವ್ರು ಸ್ವೀಕಾರ ಮಾಡಿದ್ರು. ಸೊ ಇದು ಈ ಚಿತ್ರಕೇತು ತುಂಬಾ ದೊಡ್ಡ ಶುದ್ಧ ಭಕ್ತರು. ನಂತರ ಅವರು ವೃತ್ರಾಸುರನಾಗಿ ಹುಟ್ಟಿ ಬರೋದು, ಇಂದ್ರನ ವಿರೋಧವಾಗಿ ಯುದ್ಧ ಮಾಡೋದು, ಅದರಲ್ಲಿ ಅವರ ಮರಣ ಆಗುತ್ತೆ. ಮರಣ ಆದ್ರೂ ಕೂಡ ಅವ್ರಿಗೆ ಅಲ್ಲಿ ನೇರವಾಗಿ ಭಗವದ್ಧಾಮಕ್ಕೆ ಸೇರ್ಕೊಳ್ತಾರೆ. ಅದು ಚಿತ್ರಕೇತು ವೃತ್ರಾಸುರನ ಚರಿತ್ರೆ. ಯಾರಿಂದಲೂ ಉದ್ವೇಗವನ್ನು ಅನುಭವಿಸದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಸೊ ಈ ರೀತಿಯಲ್ಲಿ ಆಕ್ಚುಲಿ ನಮ್ಮ ಆಚಾರ್ಯರ ಶಿಲ ಪ್ರಭುಪಾದರು ಕೂಡ ಅವ್ರು ಏನು ಲೆಕ್ಕ ಮಾಡ್ಲಿಲ್ಲ. ಅವ್ರ ಗುರುಗಳು ಹೇಳಿದ್ದು, ನೀನು ಹೋಗಿ ಪ್ರಚಾರ ಮಾಡ್ಬೇಕು ವಿದೇಶದಲ್ಲಿ ಇದು ಈ ಒಂದು ಗೀತಾ ಸಂದೇಶವನ್ನು ಅಂತ. ಸೊ ಅವರು ಪ್ರಯತ್ನ ಮಾಡಿದ್ರು. ಕೊನೆಗೆ 70ನೇ ವಯಸ್ಸಲ್ಲಿ ಅವ್ರಿಗೆ ಯಾರೋ ಒಬ್ರು ಶಿಪ್ಪಲ್ಲಿ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. ಸೊ ಆಚಾರ್ಯರು ಏನೂ ಲೆಕ್ಕ ಮಾಡ್ಲಿಲ್ಲ, ಅಯ್ಯೋ ಅಮೆರಿಕೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೊಸ ದೇಶ, ಅಲ್ಲಿ ಅಷ್ಟು ಚಳಿ ಇದೆ ಅಂತ ಹೇಳ್ತಾರೆ, ನನ್ನ ಹತ್ರ ಹಣವೂ ಇಲ್ಲ, ಅಲ್ಲಿ ಯಾರು ಬೆಂಬಲಿಗರು ಯಾರು ಗೊತ್ತಿಲ್ಲ ನನಗೆ. ಸೊ ಆಚಾರ್ಯರು ಏನು ಲೆಕ್ಕ ಮಾಡಲಿಲ್ಲ. ಅವರು ಕೃಷ್ಣ ಏನೋ ಒಂದು ಅವಕಾಶ ಕೊಟ್ಟ, ಒಂದು ಶಿಪ್ ನಲ್ಲಿ ಯಾರೋ ನನಗೆ ಫ್ರೀಯಾಗಿ ಇದು ಕೊಟ್ಟಿದ್ದಾರೆ ಹೋಗ್ಲಿಕ್ಕೆ ಅನುಮತಿ, ಯಾರೋ ಅಲ್ಲಿಂದ ವೀಸಾ ಕೂಡ ಕಳ್ಸಿದ್ದಾರೆ, ಅದು ಕೂಡ ಅದೊಂದು ವ್ಯವಸ್ಥೆ ಆಗುತ್ತೆ ಅದೆಲ್ಲ. 70ನೇ ವಯಸ್ಸು ಆಚಾರ್ಯರು. ಸೊ ಅವ್ರಿಗೆ ಸಹಾಯ ಕೊಟ್ಟ ಅವರ ಒಂದು ಶಿಪ್ನ ಕಂಪನಿ ಓನರ್ ಅವರು ಕೂಡ ಹೇಳ್ತಾರೆ, ನೀವು ಇಷ್ಟು ವಯಸ್ಸಾಗಿದೆ, ಆ ಚಳಿಗೆ ನೀವು ಸಾಯ್ತೀರಾ ನೀವು ಅಲ್ಲಿ ಅಂತ ಆ ರೀತಿನೂ ಹೇಳಿದಾಗಿದೆ. ಆಚಾರ್ಯ ಹೇಳ್ತಾರೆ, ಪರವಾಗಿಲ್ಲ, ನನ್ನ ಗುರು ಅವರ ಆಜ್ಞೆಯನ್ನು ಪಾಲಿಸ್ತಾ ನಾನು ಸತ್ರು ಕೂಡ ಪರವಾಗಿಲ್ಲ. ಸೊ ಆಚಾರ್ಯ ಏನು ಲೆಕ್ಕ ಮಾಡದೆ ಅವ್ರು ಹೋಗಿ ಅಷ್ಟು ಒಂದು ನಿರ್ಭಯ ಸ್ಥಿತಿಯಲ್ಲಿ ಅವರು ಶುದ್ಧ ಭಕ್ತರ ಲಕ್ಷಣಗಳಿವು.
ಸೊ ಅವರು ಮಾಡ್ತಾರೆ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಸೊ ಇದು ಮತ್ತೆ ನೀವು ನೋಡ್ತಾ ಇರೋದು ಸುಧಾಮ ಬ್ರಾಹ್ಮಣನೇ. ಸೊ ಅವರ ಹೆಂಡತಿ ಹೇಳ್ತಾ ಇರೋದು, ನೀವು ಹೋಗಿ ದಯವಿಟ್ಟು ಹೋಗಿ. ಸೊ ಹೇಳ್ತಾರೆ, ಕೊನೆಗೆ ಸುಧಾಮ ಬ್ರಾಹ್ಮಣ ಆಲೋಚನೆ ಮಾಡಿದ್ದು, ಏನೋ ತುಂಬಾ ವರ್ಷಗಳಾಗಿದೆ, ಕೃಷ್ಣನನ್ನು ಮತ್ತೆ ನೋಡೋ ಒಂದು ಅವಕಾಶ ಸಿಗುತ್ತಲ್ಲ ಅಂತ ಹೋಗಿದ್ದಷ್ಟೇ. ಇಲ್ಲಾಂದ್ರೆ ಅವರು ಹೋಗೋಣ ಅಲ್ಲಿ ಕೃಷ್ಣ ಹತ್ರ ಏನೋ ಕೇಳೋಣ, ನಮ್ಮ ಸ್ವಲ್ಪ ಬಡತನದಿಂದ ಹೊರಗೆ ಬರೋಣ, ಅದಕ್ಕೆ ಹೋಗ್ಲಿಲ್ಲ ಅವರು. ಅಲ್ಲಿ ತೋರಿಸ್ತಾ ಇರೋದು, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿ ಶ್ರಮ ಪಡೆದ ಭಕ್ತ ನನಗೆ ಬಹುಪ್ರಿಯನಾದವ. ಸೊ ಇದು ನಮಗೆಲ್ಲರಿಗೂ ಗೊತ್ತು ಇವರ ವಿಷಯ. ಸೊ ಹೇಳ್ತಾರೆ, ಭಕ್ತರಲ್ಲಿ ಸರ್ವೋನ್ನತರು ಅಂತ ಹೇಳೋದು ಇವ್ರಿಗೆ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಸೊ ಯಾರಾದ್ರೂ ಹೇಳ್ತೀರಾ ಯಾವ್ಯಾವ ರೀತಿಯಲ್ಲಿ ಹಿರಣ್ಯಕಶಿಪು ಇವರನ್ನು ಕೊಲ್ಲಿಕ್ಕೆ ಪ್ರಯತ್ನಿಸಿದ್ದು ಅಂತ? ಯಾರಾದ್ರೂ ಭಕ್ತರು ಹೇಳ್ಬೋದು. ನಮ್ರತಾ ಮಾತಾಜಿ, ನೀವೇ ಹೇಳ್ತೀರಾ? ಆಗಿದ್ರೆ ಹೇಳಿ, ಯಾವ್ಯಾವ ರೀತಿಯಲ್ಲಿ ಹಿರಣ್ಯಕಶಿಪು ಇವರನ್ನು ಕೊಲ್ಲಿಕ್ಕೆ ಪ್ರಯತ್ನಿಸಿದ್ದು? ಹರೇ ಕೃಷ್ಣ ಗುರುಜಿ. ಅಂದ್ರೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಹಾಗೆ ಹೇಳ್ತಾ ಇಲ್ಲ, ಗೊತ್ತಿದ್ದ ಮಟ್ಟಿಗೆ ಹೇಳ್ತೇನೆ. ನಾರಾಯಣನನ್ನು ಸತತವಾಗಿ ಸ್ಮರಿಸಿದಕ್ಕೆ ಹಿರಣ್ಯಕಶಿಪು ನಾರಾಯಣನ ವೈರಿ. ಹಿರಣ್ಯಕಶಿಪು ಅವನ ಸ್ಮರಣೆ ಮಾಡಬಾರ್ದು, ನೀನ್ ನನ್ನ ಸ್ಮರಣೆ ಮಾಡ್ಬೇಕು, ನಾನೇ ಜಗದೇಕ ನಾಥ ಅಂತ ಹೇಳಿ ಅದಕ್ಕೆ ಅವನು ವಿರುದ್ಧ ನಿಲ್ತಾನೆ ತಂದೆಗೆ. ನೀನು ಹೇಗೆ ಜಗದೇಕನಾಥನಾಗೋದು, ನಿನ್ನ ಸ್ಮರಣೆ ನಾನ್ ಮಾಡುವುದಿಲ್ಲ, ನಾನ್ ಜಗತ್ಪಿತನಾದ ನಾರಾಯಣನ ಸ್ಮರಣೆ ಮಾಡ್ತೇನೆ ಅಂತ ಹೇಳಿದಕ್ಕೆ ಏನ್ ಮಾಡುದಂತ ಹೇಳಿದ್ರೆ, ಅವನಿಗೆ ಇದು ಆನೆಯಲ್ಲಿ ತುಳಿಸುವಂತದ್ದು, ಪ್ಲಸ್ ತುಂಬಾ ಇದು ಆನೆಯಲ್ಲಿ ತುಳಿಸ್ಲಿಕ್ಕೆ ಹೋಗುವಾಗ ಆ ಆನೆ ಎಂತ ಮಾಡ್ತದೆ ಅಂತ ಹೇಳಿ, ತುಳಿಲಿಕ್ಕೆ ಬರುವಾಗ ಅವನಲ್ಲಿ ನಾರಾಯಣನನ್ನು ನೋಡಿ ಆ ಆನೆ ಅವನಿಗೆ ಹಾರ ಹಾಕಿ ಬಿಡ್ತದೆ. ಆಮೇಲೆ ಗುಡ್ಡದಿಂದ ಎಸೆದು ಬಿಡ್ತಾರೆ, ಅವನ ಹಿರಣ್ಯಕಶಿಪುವಿನ ಸೈನಿಕರೆಲ್ಲ ಗುಡ್ಡದಿಂದ ಎಸೆದು ಬಿಡ್ತಾರೆ. ಎಸೆದು ಬಿಡುವ ಮೊದ್ಲು ಸಹ ಹೇಳ್ತಾರೆ, ನೀನು ಎಸೆದು ಬಿಡುವ ಮೊದ್ಲು ನಿನ್ನ ತಪ್ಪನ್ನು ಒಪ್ಪುದಿಲ್ಲ ಅವನು. ಆಗ ಎಸೆದು ಬಿಡುವಾಗ ನಾರಾಯಣನೇ ಪ್ರಹ್ಲಾದನನ್ನು ಕಾಪಾಡ್ತಾನೆ. ಮತ್ತೆ ಇನ್ನೊಂದು ತಾಯಿಯ ಮುಖೇನ, ಕಯಾದುವಿನ ಮುಖೇನ ವಿಷಪ್ರಾಶನ ಹಾಲಿಗೆ ವಿಷ ಹಾಕಿ ಇದನ್ನು ಕುಡಿಲಿಕ್ಕೆ ಕೊಡ್ಬೇಕು ಅಂತ ಹೇಳಿ. ತಾಯಿಗೆ ತುಂಬಾ ದುಃಖ ಆಗ್ತದೆ, ಆದ್ರೆ ಪತಿಯ ಮಾತನ್ನು ಮೀರುವ ಹಾಗೆಲ್ಲ ಕೂಗಿ ಕೂಗಿ ಕೊಡ್ತಾಳೆ. ಕೊಡುವಾಗ ಹೇಳ್ತಾಳೆ ಸತ್ಯವನ್ನು. ಅವನು ಹೇಳ್ತಾನೆ, ಯಾಕೆಮ್ಮ ನೀನು ಇಷ್ಟು ಕೂಗ್ತಿ, ನನ್ನನ್ನು ರಕ್ಷಿಸ್ಲಿಕ್ಕೆ ಶ್ರೀಹರಿ ಇದ್ದಾನೆ, ಯಾಕೆ ನೀನ್ ಇದ್ ಮಾಡ್ತೀಯ ಅಂತ ಹೇಳಿ ಅವನು ನಾರಾಯಣ ಸ್ಮರಣೆ ಮಾಡ್ತಾ ಆ ಹಾಲನ್ನು ಬಹಳ ಖುಷಿಯಿಂದ ಕುಡಿತಾನೆ. ಆದ್ರೆ ಅವನಿಗೆ ಏನೂ ಆಗುದಿಲ್ಲ. ಕಡೆಗೆ ಉರಿಯುವ ಬೆಂಕಿಯಲ್ಲಿ, ಅಂದ್ರೆ ಯಾರಪ್ಪ ಅದು ಹೆಸರುಂಟು, ಹೋಲಿಕಾ, ಅವರಿಗೆ ಅವರ ಹತ್ರ ಸಹ ಕೂತ್ಕೊಳ್ಳಿಸಿ ಬೆಂಕಿಯಲ್ಲಿ ಸುಡ್ಲಿಕ್ಕೆ ನೋಡ್ತಾರೆ. ಆಗ ಸಹ ಅವ್ರು ಸತ್ತು ಹೋಗ್ತಾರೆ ವಿನಾ, ಹೌದು ಅವರಿಗೆ ವರ ಇರ್ತದೆ, ನೀವು ಯಾರನ್ನು ಇದ್ ಮಾಡ್ತೀರಾ ನಿಮ್ಗೆ ಇದಾಗ್ತದೆ ವಿನಾ ಅವನಿಗೆ ಏನಾಗುದಿಲ್ಲ, ಪ್ರಹ್ಲಾದನಿಗೆ ಏನು ಆಗುದಿಲ್ಲ. ಆದ್ರೆ ಇವನ್ ಭಗವದ್ ಭಕ್ತ ಆದ ಕಾರಣ ಅದು ಅವರಿಗೆ ತಿರುಗಿ ಬೀಳ್ತದೆ, ಆ ವರವೇ ಅವರಿಗೆ ಶಾಪ ಆಗ್ತದೆ. ಆಮೇಲೆ ಬೇರೆ ಏನಪ್ಪ, ಆಮೇಲೆ ಸರ್ಪಗಳ ಹತ್ರ ಸಹ ಹಾಕ್ಲಿಕ್ಕೆ ಉಂಟಂತ ನನಗೆ ನೆನಪು. ಸರ್ಪಗಳ ಕೋಣೆಯಲ್ಲಿ, ಹೌದು, ವಿಷ ಸರ್ಪಗಳ ಕೋಣೆಯಲ್ಲಿ ಹಾಕ್ತಾರೆ ಕಾಣ್ತದೆ. ಹೀಗೆ ತುಂಬಾ ರೀತಿಯಲ್ಲಿ ಅವ ಚಿತ್ರಹಿಂಸೆ ಕೊಟ್ಟು 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 ಕಡೆಗೆ ನೀನು ಪರಮಾತ್ಮನನ್ನು ಅಷ್ಟು ನಂಬ್ತಿಯಲ್ಲ, ವಿಷ್ಣು ಇದ್ದಾನಂತ ಹೇಳಿ, ಹಾಗಾದ್ರೆ ಅವನು ಎಲ್ಲಿದ್ದಾನೆ, ಇಲ್ಲಿ ಕಂಬದಲ್ಲಿ ಇದ್ದಾನೆ, ಅವನು ಇದ್ದಾನೆ ಅಂತ ಹೇಳಿ ಅದು ಕಡೆಯ ಪ್ರಸಂಗ, ಅದು ಹಿರಣ್ಯಕಶಿಪುವಿನ ಅಂತ್ಯದ್ದು. ಧನ್ಯವಾದಗಳು ಮಾತೆ. ಸೊ ಅವರು ಪ್ರಯತ್ನ ಪಟ್ಟಿದ್ದು ವಿಧಾನ ಇಲ್ಲ ಕೊಲ್ಲಿಕ್ಕೆ. ಸೊ ಎಷ್ಟೇ ವಿಧಾನಗಳು ಪ್ರಯತ್ನ ಪಟ್ಟರು ಆದ್ರೆ ಏನು ಆಗ್ಲಿಲ್ಲ ಅವ್ರಿಗೆ. ಹೌದು. ಎಸ್, ಧನ್ಯವಾದಗಳು. ಶ್ರೀನಾಥ್ ಅವರು ಕೂಡ ಚಾಟ್ ಬಾಕ್ಸ್ ಬರ್ತಿದ್ದಾರೆ. ಓಕೆ, ಸೊ ಈ ತರ ಶುದ್ಧ ಭಕ್ತರ ಲಕ್ಷಣಗಳು ಇದೆಲ್ಲ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಹವಾಸಿಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹುಪ್ರಿಯನಾದವನು.
ಸೊ ಇಲ್ಲಿ ಯಾರು ತೋರಿಸ್ತಾ ಇದ್ದಾರೆ, ಯಾರಾದ್ರೂ ಹೇಳ್ತೀರಾ? ಆಗ್ಲೇ ಅವ್ರು ಕೈ ಎತ್ತಿದ್ರು ಒಬ್ರು, ಯಾರು ಆಗ್ಲೇ ಕೈ ಎತ್ತಿದ್ರು? ಧ್ಯಾನಿತಾ ಪದ್ಮಶಾಲಿ ಅವರು, ನೀವೇನಾದ್ರು ಹೇಳ್ತೀರಾ ಇಲ್ಲಿ? ಮ್ಯೂಟ್ ಮಾಡ್ಕೊಂಡು. ಹರೇ ಕೃಷ್ಣ ಪ್ರಭುಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಅಂಕುಶ್ ಹೇಳ್ತಾನಂತೆ. ಪ್ರಭುಜಿ ಇದು ಅಂಬರೀಷ್ ಮಹಾರಾಜದ್ದು ಅಲ್ವಾ? ಹಾ ಹೌದು, ಅಂಬರೀಷ್ ಮಹಾರಾಜ್. ಮತ್ತೆ ಇವ್ರು ಯಾರು? ದುರ್ವಾಸ. ಹೌದು. ಸೊ ಒಂದ್ ಬಾರಿ ದುರ್ವಾಸ ಮುನಿ ದ್ವಾದಶಿ ದಿನ ಇರುತ್ತೆ. ಆಗ ದುರ್ವಾಸ ಮುನಿ ಅಂಬರೀಷ್ ಮಹಾರಾಜರ ಅರಮನೆಗೆ ಬಂದಿರ್ತಾರೆ ಏನಾದ್ರು ಭಿಕ್ಷೆ ಕೇಳುವುದಕ್ಕೆ. ಆಗ ಅವರು ದುರ್ವಾಸ ಮುನಿ ಹೋಗಿ ಏನು ಸ್ನಾನ ಮಾಡಿ ಬರ್ತಾರೆ ಅಂತ. ಯಾಕಂದ್ರೆ ಅದು ಏಕಾದಶಿ ಆದ್ಮೇಲೆ ನೆಕ್ಸ್ಟ್ ಡೇ ಆ ಸಮಯ ಇದೆ, ಪಾರಣ ಸಮಯ. ಸೊ ಅದರಲ್ಲಿ ಅವರು ಉಪವಾಸ ವ್ರತವನ್ನು ಬಿಡ್ಬೇಕು. ಸೊ ಇವರು ಆ ಸಮಯದಲ್ಲೇ ಇವರು ಅತಿಥಿಯಾಗಿ ಬಂದಿರೋದ್ರಿಂದ ನಾನು ಹೋಗಿ ಸ್ನಾನ ಮಾಡಿ ಬರ್ತೇನೆ, ನದಿಗೆ ಹೋಗಿ ಹೋಗಿರ್ತಾರೆ, ಬರೋದಿಲ್ಲ, ತಡ ಮಾಡ್ತಾರೆ. ಹೌದು, ತುಂಬಾ ತಡ ಮಾಡ್ತಾರೆ. ಅದಕ್ಕಾಗಿ ಅಂಬರೀಷ್ ಮಹಾರಾಜರು ವ್ರತವನ್ನು ಮುರಿಬೇಕು ಅಂತ ಒಂದ್ ಹನಿ ನೀರನ್ನು ಕುಡಿತಾರೆ. ಆಗ ಅವರಿಗೆ ತುಂಬಾ ಕೋಪ ಬರುತ್ತೆ ದುರ್ವಾಸ ಮುನಿಗೆ. ಅವಾಗ ಬಂದು ಒಂದು ರಾಕ್ಷಸವನ್ನು ಬಿಡ್ತಾರೆ ಅವ್ರ ಮೇಲೆ. ಆದ್ರೆ ಕೃಷ್ಣ ಬಂದು ಕಾಪಾಡ್ತಾರೆ. ಧನ್ಯವಾದಗಳು ಅಂಕುಶ್. ಸೊ ಇಲ್ಲಿ ಹೇಳಿದಾಗೆ, ಸೊ ಇದು ಏಕಾದಶಿ ವ್ರತ. ಸೊ ಏಕಾದಶಿ ಇವರು ನಿರ್ಜಲ ಮಾಡ್ತಾ ಇರ್ತಾರೆ. ಸೊ ನಿರ್ಜಲ, ಏನೊಂದು ಹನಿ ನೀರು ಕುಡಿದೆ. ಸೊ ಆಕ್ಚುಲಿ ಅದು ನಿಜವಾದ ಏಕಾದಶಿ ಅಂದ್ರೆ. ಸೊ ಅದು ನಾವು ಈ ಸಮಯದಲ್ಲಿ ಸೊ ಆಚಾರ್ಯರು ನಮಗೆ ಆತರ ಎಲ್ಲರಿಗೂ ಆಗೋದಿಲ್ಲ. ಸೊ ಹಾಗೆ ಅವರು ಮೊದಲ ನಮ್ಗೆ ತರಬೇತಿ ಇದ್ರೆ ಬೆಸ್ಟ್ ಅದು ಹೇಗೆ ನಿರ್ಜಲ ಉಪವಾಸ ಮಾಡೋದು. ಸೊ ಇಲ್ಲಾಂದ್ರೆ ಅಟ್ಲೀಸ್ಟ್ ಕನಿಷ್ಠ ನಾವು ಈ ಧಾನ್ಯಗಳು ಆ ರೀತಿ ಯಾವ ದಿವಸ ಸ್ವೀಕಾರ ಮಾಡಬಾರ್ದು ಅಂತ ಬೇರೆ ರೀತಿಯಲ್ಲಿ ಸ್ವಲ್ಪ ಜನ ಸಫಲ ಸಜಲ ಅಂತ ಬೇರೆ ಬೇರೆ ಲೆವೆಲ್ ಆಗಿ ಮಾಡೋದಿದೆ. ಸೊ ಎನಿವೆ, ಸೊ ಇಲ್ಲಿ ಇವರು ಸಂಪೂರ್ಣ ಏಕಾದಶಿ ವ್ರತ ಸೊ ಮಾಡಿದ್ದು ದ್ವಾದಶಿ ದಿವಸ ಆ ಸಮಯಕ್ಕೆ ಅದನ್ನು ಬಿಡಬೇಕು. ಸೊ ಇವರು ದುರ್ವಾಸ ಮುನಿ ಬಂದಿದ್ದಾರೆ, ಅತಿಥಿ, ದೊಡ್ಡ ಅತಿಥಿ. ಸೊ ಈ ರೀತಿ ಅವರ ಸತ್ಕಾರ ಮಾಡದೆ ಈ ತರ ತಗೊಳ್ಳೋದು ಸರಿಯಲ್ಲ ಅಂತ ಮತ್ತೆ ಅವರು ಸ್ವಲ್ಪ ನೀರು ಕುಡಿತಾರೆ. ನೀರು ಒಂದು ರೀತಿ ವ್ರತ ಬಿಟ್ಟಾಗೆ, ಅದೇ ರೀತಿಯಲ್ಲಿ ಒಂದು ಅತಿಥಿಗೆ ಅಗೌರವ ಅಲ್ಲ. ಸೊ ಆ ರೀತಿಯಲ್ಲಿ. ಆದ್ರೆ ದುರ್ವಾಸ ಮುನಿ ಬಂದದ ಕಾರಣನೇ ಏನಂದ್ರೆ ಒಂದು ವೈರತ್ವದಿಂದ. ಏನಿದು, ಈ ಮಹಾರಾಜ ಒಬ್ಬ ಗೃಹಸ್ಥ, ಒಬ್ಬ ಕ್ಷತ್ರಿಯ, ನಾನು ನೋಡಿದ್ರೆ ಒಬ್ಬ ಸನ್ಯಾಸಿ, ಒಬ್ಬ ಬ್ರಾಹ್ಮಣ. ಆದ್ರೆ ನನಗಿಂತ ಹೆಚ್ಚಾಗಿ ಎಲ್ಲ ಜನರು ಇವರಿಗೆ ಮರ್ಯಾದೆ ಕೊಡ್ತಾರಲ್ಲ, ಗೌರವ ಕೊಡ್ತಾರಲ್ಲ ಅಂತ ಒಂದು ದ್ವೇಷ ಇದ್ಕೊಂಡೇ ಬರೋದು ದುರ್ವಾಸ ಮುನಿ. ಏನೋ ಒಂದು ತಪ್ಪು ಕಂಡಿಡ್ಲಿಕ್ಕೆ ಬಂದಿದ್ದು. ಸೊ ಇಲ್ಲೊಂದು ತಪ್ಪು ಸಿಕ್ತು ಇಲ್ಲಿಗ. ಸೊ ಅವರು ತಮ್ಮ ಒಂದು ಕೂದಲು ತೆಗೆದು ಅದರಿಂದ ಈ ಹಸುರನ್ನು ಸೃಷ್ಟಿ ಮಾಡಿದ್ರು. ಸೊ ಆದ್ರೆ ಮಹಾರಾಜ ಅಂಬರೀಷರು ಏನೂ ಆಲೋಚನೆ ಮಾಡಿಲ್ಲ. ಅವರು ನನ್ನಲ್ಲಿ ಏನ್ ತಪ್ಪಾಯ್ತು, ಯಾಕೆ ಈ ಮುನಿವರ್ಯರು ಹೀಗೆ ಒಂದು ಕೋಪದಲ್ಲಿದ್ದಾರೆ ಅಂತ ಅವರು ಆಲೋಚನೆ ಮಾಡಿದ್ರು. ಅಷ್ಟರಲ್ಲಿ ಸುದರ್ಶನ, ಭಗವಂತನು ಸಾಕ್ಷಾತ್ ಸುದರ್ಶನ, ತನ್ನ ಚಕ್ರ, ಶುದ್ಧ ಭಕ್ತನ ಸುದರ್ಶನನ್ನು ಇವರ ರಕ್ಷಣೆಗೆ ಇಟ್ಟದ್ದು. ಸೊ ಅವರು ಬಂದು ಈ ಹಸುರನ್ನು ಕೊಂದು ಈಗ ಇವರ ಹಿಂದೆ ದುರ್ವಾಸ ಮುನಿ ಹಿಂದೆ ಬೆನ್ನಟ್ಟಿದ್ದಾರೆ. ದುರ್ವಾಸ ಮುನಿ ಸುದರ್ಶನ ಯಾರು ಕೂಡ ಏನು ಸಹಿಸ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಲೋಕಗಳು, ಎಲ್ಲ ಸಮುದ್ರದೊಳಗೆ, ಗುಹೆ ಒಳಗೆ, ಎಲ್ಲಿ ಹೋಗಿ ಸ್ಥಳ ಇಲ್ಲ. ಕೊನೆಗೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಸಾಧಾರಣ ವ್ಯಕ್ತಿ ಎಲ್ಲ ದುರ್ವಾಸ ಮುನಿ, ಅಷ್ಟು ಶಕ್ತಿ, ಇನ್ನೊಂದು ಲೋಕಕ್ಕೆ ಹೋಗೋ ಶಕ್ತಿ ಇದೆ ಅವ್ರಿಗೇನೋ ರಾಕೆಟ್, ಸ್ಪುಟ್ನಿಕ್ ಏನು ಬೇಕಾಗಿಲ್ಲ. ಅವ್ರ ಸಿದ್ಧಿಯಿಂದಾನೆ, ಯೋಗ ಸಿದ್ಧಿಯಿಂದ ಹೋಗ್ತಾರೆ. ಸೊ ಅವ್ರು ಹೋಗಿದ ನಂತರ ಬ್ರಹ್ಮದೇವರು ಹೇಳ್ತಾರೆ ನಾನೇನು ಮಾಡ್ಲಿಕ್ಕೆ ಆಗಲ್ಲ. ನಂತರ ಬ್ರಹ್ಮದೇವರು ನಂತರ ಅವ್ರು ಶಿವ ಹತ್ರ ಹೋಗ್ತಾರೆ. ಶಿವ ಕೂಡ ಹೇಳ್ತಾರೆ ಸುದರ್ಶನ ನಿನ್ನ ಹಿಂದೆ ಇದ್ದಾರೆ, ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಕೊನೆಗೆ ಸಾಕ್ಷಾತ್ ವೈಕುಂಠ ಲೋಕ ಪ್ರವೇಶ ಮಾಡಿ ನಾರಾಯಣ ಹತ್ರ ಹೋಗ್ತಾರೆ. ಸೊ ನಾರಾಯಣನ ಕೂಡ ಹೇಳೋದು, ನಾನು ನನ್ನ ಭಕ್ತರ ಹೃದಯದಲ್ಲಿ ಯಾವಾಗ್ಲೂ ಇದ್ದೇನೆ, ನನಗೆ ಅದು ಬಿಟ್ಟು ಏನು ಗೊತ್ತಿಲ್ಲ. ನನ್ನ ಭಕ್ತರಿಗೂ ಕೂಡ ನನ್ನನ್ನು ಬಿಟ್ಟು ಏನು ಗೊತ್ತಿಲ್ಲ. ಸೊ ಹೀಗೆ ನನ್ನ ಭಕ್ತರು ನಾನು ತುಂಬಾ ಆತ್ಮೀಯ ಭಾವದಲ್ಲಿದ್ದೇವೆ. ಸೊ ನೀನು ಅವರಿಗೆ ಅಪರಾಧ ಮಾಡಿದ್ದು ಅವರ ಒಂದು ಹೋಗಿ ಕ್ಷಮೆನೆ ಕೇಳ್ಬೇಕು ನೀನು ಅಂತ ಅವ್ರಿಗೆ ಹೇಳ. ಸೊ ಹೇಳ್ತಾರೆ ಇದೆಲ್ಲ ಹಾಗೆ ದುರ್ವಾಸ ಮುನಿ ಮತ್ತೆ ಬರ್ತಾರೆ. ಬಂದು ಈ ಅಂಬರೀಷ್ ಮಹಾರಾಜ ಅವರು ಅಲ್ಲೇ ನಿಂತಿದ್ದಾರೆ. ಯಾಕೆ ನನ್ನಲ್ಲಿ ಏನ್ ತಪ್ಪಾಯ್ತು, ಈ ರೀತಿ ಯಾಕೆ ಈ ಮುನಿಗಳು ಇಷ್ಟು ಮಾಡ್ಕೊಂಡ್ರು, ಅಪಾರ್ಥ ಮಾಡ್ಕೊಂಡ್ರು ಅಂತ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಬಂದು ಅಂಬರೀಷ್ ಮಹಾರಾಜ ಕಾಲಕ್ಕೆ ಬೀಳ್ತಾರೆ ಇವ್ರು ಫಸ್ಟ್ಗೆ. ಸೊ ಬಿದ್ದಾಗ ಅಂಬರೀಷ್ ಮಹಾರಾಜ ಆಮೇಲೆ ಹೇಗೆ ಕೇಳ್ತಾರೆ, ನೀವೇನಾದ್ರೂ ನನ್ನನ್ನು ಕ್ಷಮಿಸಿದ್ರೆ ಸುದರ್ಶನ ನನ್ನ ಬಿಡುಗಡೆ ಮಾಡ್ತಾರೆ ಅಂತ. ಸೊ ಆಗ ಅಂಬರೀಷ್ ಮಹಾರಾಜ ಹೇಳೋದು, ನನ್ನಲ್ಲಿ ಏನಾದ್ರೂ ಸ್ವಲ್ಪ ಕಿಂಚಿತ್ ಪುಣ್ಯ ಇದ್ರೆ
ಅಂದ್ರೆ ನಾನು ಭಕ್ತಿ ಮಾಡಿ ಭಗವಂತನನ್ನು ಸಂತೃಪ್ತಿ ಮಾಡಿದ್ರೆ ನಿಮಗೆ ಅದು ರಕ್ಷಣೆ ಮಾಡ್ಲಿ ಅಂತ ಸುದರ್ಶನಿಗೆ ಅವರು ಪ್ರಾರ್ಥನೆಗಳನ್ನ ಅರ್ಪಿಸ್ತಾರೆ. ಸೊ ಆ ಪ್ರಾರ್ಥನೆಗಳಿದೆ. ಸೊ ನಂತರ ಸುದರ್ಶನನ್ನು ಅವರನ್ನು ಬಿಡೋದು. ಸೊ ನಂತರ ಗೊತ್ತಾಗುತ್ತೆ ಅಂಬರೀಷ್ ಮಹಾರಾಜರ ಎಷ್ಟು ದೊಡ್ಡ ಸ್ಥಿತಿ, ಎಷ್ಟೊಂದು ಶುದ್ಧ ಭಕ್ತರು ಅಂತ ಇವರಿಗೆ ಗೊತ್ತಾದ್ಮೇಲೆ ದುರ್ವಾಸ ಮುನಿ ಅವರ ಪ್ರಸಿದ್ಧಿಯನ್ನು ವಿಶ್ವಾದ್ಯಂತ ಎಲ್ಲ ಲೋಕಗಳು ಪ್ರಚಾರ ಮಾಡ್ತಾರೆ. ಈ ದುರ್ವಾಸ ಮುನಿ ಅಂಬರೀಷ್ ಮಹಾರಾಜ ವಿಚಾರ. ಸೊ ಅಂಬರೀಷ್ ಮಹಾರಾಜ ಅಂದ್ರೆ ತುಂಬಾ ದೊಡ್ಡ ಶುದ್ಧ ಭಕ್ತರು ಇವರು. ಅಂಬರೀಷ್ ಮಹಾರಾಜ್ ಭಾಗವತದಲ್ಲಿ ಇವರು ಹೇಗೆ 9 ವಿಧದ ಭಕ್ತಿ ನಾವೇನ್ ಹೇಳ್ತೀವಿ, ಶ್ರವಣ, ಕೀರ್ತನ, ಸ್ಮರಣ, ಅರ್ಚನೆ ಎಲ್ಲವೂ ಕೂಡ ಮಾಡಿದ್ರು ಅಂತ ಹೇಳ್ತಾರೆ. ಮಹಾರಾಜರು ಅಂದ್ರೆ ಅಷ್ಟು ಕಾರ್ಯನಿರ್ವಹಣೆಗಳಿದೆ, ಕರ್ತವ್ಯಗಳಿವೆ, ಆದ್ರೂ ಕೂಡ ರಾಜ್ಯವನ್ನು ಹೊಣೆಗಾರಿಕೆ ಇದೆ, ಆದ್ರೂ ಕೂಡ ಇವರು ಅಷ್ಟು ಉನ್ನತ ಮಹಾಭಾಗವತರು ಅಂತ ಹೇಳ್ತಾರೆ. ಅಷ್ಟು ಶುದ್ಧ ಭಕ್ತರು ಅಂಬರೀಷ್ ಮಹಾರಾಜ. ಹೀಗೆ ಭಗವಂತನು ಹೇಳೋದು, ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಸೊ ಇದು ಕೊನೆಗೆ ಹೇಳ್ತಾ ಇರೋದು ಭಗವಂತನು. ಈ ಭಕ್ತಿ ಸೇವಾ ಮಾರ್ಗ ನಾವು ಇದನ್ನು ಸ್ವೀಕರಿಸೋದ್ರಿಂದ ಭಗವಂತನ ಹೇಳೋದು ನಾವು ಪ್ರಿಯರಾಗ್ತೇವೆ ಕೃಷ್ಣನಿಗೆ. ಆಕ್ಚುಲಿ ಬೇರೆ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹೇಳೋದಿದೆ. ಆದ್ರೆ ಎಷ್ಟೇ ಇದ್ರು ಭಗವಂತನ ಭಕ್ತಿ ಮಾಡಿದ್ರೆ ಭಗವಂತನಿಗೆ ತುಂಬಾ ನಾವು ಆತ್ಮೀಯರಾಗ್ಬೋದು. ನಾವು ಭಗವಂತನಿಗೆ ಎಲ್ಲರೂ ಕೂಡ ಅಷ್ಟು ಇದಾಗ್ಬೋದು. ಸೊ ಇದು ನಮಗೆ ಅವಕಾಶ, ಇದು ಭಕ್ತಿ ಮಾರ್ಗದಿಂದ. ಹರೇ ಕೃಷ್ಣ. ಸೊ ಇವತ್ತು ಸಮಯ ಆಯ್ತು ಅನ್ಸುತ್ತೆ. ಇನ್ನೊಂದು ನಾನು ತೋರಿಸ್ಬೇಕು ಅಂತಿದ್ದೆ. ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ನಮ್ಮ ಒಂದು ನೂತನ ಮಂದಿರ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಸೊ ಇದರ ಬಗ್ಗೆ ನಾನು ತೋರಿಸ್ತೇನೆ. 1 ನಿಮಿಷ. ಎಲ್ಲರೂ ಕೂಡ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿ ನೋಡ್ಬೋದು. ಇದು ಎಲ್ಲಿದೆ ಇದು? ಒಂದು ಚಿಕ್ಕ ವಿಡಿಯೋ ನಮ್ಮ ಸ್ಥಳದ ಇದು ಹರೇ ಕೃಷ್ಣ ಮಾತಾಜಿ. ಇದು ಕಾಣ್ತಾ ಇದೆ ಮಾತಾಜಿ? ಇದು ಕಾಣಿಸ್ತಾ ಇದೆ ಪ್ರಭುಜಿ. ಇದು ಯೂಟ್ಯೂಬ್ ನಮ್ಮ ವಿಡಿಯೋ. ಯೂಟ್ಯೂಬ್ ವಿಡಿಯೋ ಕಾಣ್ತಾ ಇದೆ, ಬಟ್ ವಾಟ್ಸ್ಆಪ್ ಚಾಟ್ ಅಲ್ಲಿ ಇದೆ ಪ್ರಭುಜಿ. ದೊಡ್ಡದಾಗಿ ಮಾಡಿದ್ರೆ ಇವಾಗ ಸ್ಕ್ರೀನ್ ದೊಡ್ಡದಾಗಿ ಮಾಡ್ತೀನಿ. ಬರ್ತಾ ಇದೆ ಮಾತಾಜಿ ಈಗ? ಇವಾಗ ಬರ್ತಾ ಇದೆ.
ಪ್ರಭುಷ ನಿಮ್ದು ವಾಲ್ಯೂಮ್ ಬರ್ತಾ ಇಲ್ಲ ಪ್ರಭುಷ. ಹರೇ ಕೃಷ್ಣ, ಹರೇ ಕೃಷ್ಣ ಎಲ್ಲ ಭಕ್ತರಿಗೆ. ಸೊ ಹೀಗೆ ಇದು ಸ್ಥಳ ನಮಗೆ ಸುಮಾರು 1.5 ಎಕರೆ ಸ್ಥಳ ಇದು. ಇಲ್ಲಿ ಇಲ್ಲಿ ಶ್ರೀ ರಾಧಾ ಗೋವಿಂದ ನಮ್ಮ ಆರಾಧ್ಯ ದೇವರು. ಸೊ ಇವರ ಸೇವೆ ಒಂದು ಸುಮಾರು 15 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಈಗ ನಮಗೆ ಇವರಿಗೆ ಒಂದು ಪರ್ಮನೆಂಟ್ ಇದನ್ನು ಮಂದಿರವನ್ನು ಸ್ಥಾಪನೆ ಮಾಡುವ ಒಂದು ಅವಕಾಶ ಭಗವಂತನು ಕೊಟ್ಟಿದ್ದಾನೆ ನಮಗೆ. ಸೊ ಇದರಲ್ಲಿ ಒಂದು ನಿಮಿಷ ಮಾತಾಜಿ ಕಾಣಿಸುತ್ತಲ್ಲ ಮಾತಾಜಿ ಇದು? ಕಾಣಿಸ್ತಾ ಇದೆ ಪ್ರಭುಷ. ಸೊ ಇದೇ ಸ್ಥಳ ನೀವು ನೋಡಿದ್ದು ನೀವೆಲ್ಲರೂ. ಓಕೆ, ಇದು ಪ್ರೆಸೆಂಟ್ ಆಗೋದಿಲ್ಲ. ಓಕೆ, ಸೊ ನಮ್ಮ ಆರಾಧ್ಯ ಮೂರ್ತಿಗಳು ಶ್ರೀ ರಾಧಾ ಗೋವಿಂದ. ಸೊ ಹೀಗೆ ನಾವು ಬೇರೆ ಬೇರೆ ಸೇವೆಗಳಿದೆ. ಒಂದು ಚಿಕ್ಕ ಸೇವೆಯಿಂದ ಎಲ್ಲನೂ ಚಿಕ್ಕದ ಸೇವೆ, ಭಗವಂತನಿಗೆ ಸೇವೆನೇ, ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು, ನಮ್ಮ ಯಥಾಶಕ್ತಿಯಾಗಿ ನಾವು ಮಾಡೋದು. ಸೊ ಒಂದು ಇಟ್ಟಿಗೆ ಇದು 1500 ಅಂತ ಇದು ಭಗವಂತನ ಈ ನೂತನ ಕಟ್ಟಡ ನಿರ್ಮಾಣಕ್ಕೆ. ಹಾಗೆ ನೀವು 1 ಇಟ್ಟಿಗೆ, 2 ಇಟ್ಟಿಗೆ, 5 ಇಟ್ಟಿಗೆ ಅದೇ ರೀತಿ ನೀವು ಸ್ಪಾನ್ಸರ್ ಮಾಡ್ಬೋದು. ಇಲ್ಲ ಅಂದರೆ 1 ಸ್ಕ್ವೇರ್ ಫೀಟ್ ಇದು 5,000 ಅಂತ 1 ಸ್ಕ್ವೇರ್ ಫೀಟ್ 2, 5 ಆ ರೀತಿ ನೀವು ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ಇಸ್ಕಾನ್ ಸಂಸ್ಥೆಯ ಒಂದು ಆಜೀವ ಸದಸ್ಯನಾಗಿ ಲೈಫ್ ಮೆಂಬರ್ ಅಂತ ಒಂದು ಇದೆ. ಸೊ ಇದರ ಮೂಲಕ ಸ್ವಲ್ಪ ಸೌಲಭ್ಯಗಳು ಕೂಡ ನಮ್ಮ ಸಂಸ್ಥೆಯಿಂದ ಕೊಡೋ ರೀತಿ, ಎಲ್ಲಿ ನಮ್ಮ ಕೇಂದ್ರಗಳಲ್ಲಿ ಹೋದ್ರೂ ನೀವು ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಅಲ್ಲಿ ಉಳ್ಕೊಳ್ಬೋದು. ಅಲ್ಲಿ ಒಂದು ರಿಯಾಯಿತಿ ಇದೆ ಇದರಲ್ಲಿ ದರದಲ್ಲಿ, ಅಲ್ಲಿ ಗೆಸ್ಟ್ ಹೌಸಸ್ಸಲ್ಲಿ ಇರುತ್ತೆ ನಮ್ಮ ಎಲ್ಲ ಕೇಂದ್ರಗಳೆಲ್ಲಿದೆಯೋ. ಸೊ ಅದರ ಜೊತೆಗೆ ಈಗ ಧರ್ಮಕರ್ತ ಸೇವೆ ಅಂತ ಒಂದು ಸೇವೆ, ಇದರಲ್ಲಿ ಅವರು ಯಾರು ಭಕ್ತಾದಿಗಳು ಅವರ ಹೆಸರನ್ನು ನಮ್ಮ ದೇವಸ್ಥಾನದ ಇದರಲ್ಲಿ ಇದು ಮಾಡ್ತಾರೆ, ಕೆತ್ತನೆ ಇರುತ್ತೆ ಅದು. ಮತ್ತು ಎಲ್ಲ ಮುಖ್ಯ ಕಾರ್ಯಕ್ರಮ ಫಂಕ್ಷನ್ ಕೂಡ ಇನ್ವೈಟ್ ಮಾಡೋದು, ಮತ್ತು ನಿಮ್ಮ ಬರ್ತ್ಡೇ ದಿವಸ ನೀವು ಹೇಳೋ ದಿವಸಗಳಲ್ಲಿ ಪೂಜೆ ನಿಮ್ಮ ಪರವಾಗಿ ಭಗವಂತನಿಗೆ ಮಾಡೋದು, ಈ ಥರ ಎಲ್ಲ ಸೇವೆಗಳು ಸೇವಾಕರ್ತರಿಗೆ ಇರ್ತವೆ. ಧರ್ಮಕರ್ತ ಸೇವಾ, ಇನ್ನೊಂದು ಧರ್ಮಾಧಿಕಾರಿ ಸೇವಾ, ಮುಖ್ಯ ಧರ್ಮಾಧಿಕಾರಿ, ಮಹಾಮುಖ್ಯ ಧರ್ಮಾಧಿಕಾರಿ ಅಂತ ಈ ಥರ ಕೂಡ ಸೇವೆಗಳಿದೆ. ಸೊ ಧರ್ಮಕರ್ತ ಸೇವೆ 1,08,000, ಇಲ್ಲಾಂದರೆ ಧರ್ಮಾಧಿಕಾರಿ 2,70,000. ಇದು ಒಂದು ಸಲ ಕಟ್ಟೋದು ಅಂತಲ್ಲ, ನೀವು 3 ವರ್ಷದ ಸಮಯದಲ್ಲಿ ಇದು ಕಂತಕ್ಕಂಥ ಒಂದು ಇನ್ಸ್ಟಾಲ್ಮೆಂಟ್ ಆಗಿ ಕೂಡ ಮಾಡ್ಬೋದು ಈ ಸೇವೆಗಳು. ಸೊ ಇದನ್ನು ನಾವು ಶೇರ್ ಮಾಡ್ತೇವೆ. ಸೊ ಯಾರ ಭಕ್ತರು ಇಚ್ಛೆ ಪಟ್ಟಲ್ಲಿ ದಯವಿಟ್ಟು ನಮಗೆ ಸಹಾಯ ಮಾಡಿ. ಇದು ಪ್ರತಿಯೊಬ್ಬರು ಇದು ಮಾಡಿದ್ರೆ ಇದೊಂದು ಭಗವಂತನ ಒಂದು ದೊಡ್ಡ ಮಂದಿರ, ಒಂದು ಭವ್ಯ ಮಂದಿರ. ಅದೇ ಎಷ್ಟೋ ಲಕ್ಷಾಂತರ ಸಾವಿರಾರು ಜನ ಇದರಿಂದ ಲಾಭ ಪಡೆಯೋ ಒಂದು ಇದರಲ್ಲಿ ನಾವು ಕೂಡ ಭಾಗಿಯಾಗ್ಬೋದು. ನಾವು ಆ್ಯಕ್ಚುಲಿ ಭಗವಂತನಿಗೇನು ಅಗತ್ಯ ಇಲ್ಲ, ಕೃಷ್ಣನು ಅದು ನಮಗೆ ಕೃಷ್ಣನು ಕೊಡೋ ಒಂದು ಅವಕಾಶ, ಭೌತಿಕ ಜಗತ್ತಿನಲ್ಲಿ ಅವನ ಸೇವೆ ಮಾಡುವ ಒಂದು ಅವಕಾಶ, ಒಂದು ಭಾಗ್ಯವನ್ನು ಕೊಡೋದು.
ಇಲ್ಲಾಂದ್ರೆ ಭಗವಂತನಿಗೆ ಯಾವ ಒಂದು ಅಗತ್ಯ ಇಲ್ಲ ನಮ್ಮ ಸೇವೆ. ಆದ್ರೂ ಕೂಡ ನಮಗೆ ಭಗವಂತನ ಭೌತಿಕ ಜಗತ್ತಿನಲ್ಲಿ ನಾವು ಭಕ್ತರಾಗ್ಲಿಕ್ಕೆ ನಮಗೆ ಒಂದು ಸಹ ಅವಕಾಶ ಕೊಡೋದು. ಸೊ ಈ ರೀತಿಯಲ್ಲಿ ನಮ್ಮ ಯಥಾಶಕ್ತಿಯಾಗಿ ಪ್ರತಿಯೊಬ್ಬರು ನಮ್ಮ ತನು, ನಮ್ಮ ಧನ, ಮನ ಈ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು ನಾವು. ಸೊ ಇದ್ರ ಬಗ್ಗೆ ಏನಾದರೂ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಏನಿದ್ರೆ ನನ್ನ ನಂಬರ್ ಕೂಡ 9845261300 ನಾನು ಚಾಟ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಇದನ್ನು ನೀವು ಇದು ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡ್ಬೋದು ನನಗೂ, ಇಲ್ಲಾಂದರೆ ನಮ್ಮ ಇಮೇಲ್ ನಮ್ಮ ಅಧ್ಯಕ್ಷರದ್ದು ಅದು ಕೂಡ ಇದೆ. ಸೊ ಈ ರೀತಿಯಲ್ಲಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲೈಫ್ ಮೆಂಬರ್ಶಿಪ್ಪು ಇಲ್ಲಾಂದರೆ ಈ ರೀತಿ 1 ಸ್ಕ್ವೇರ್ ಫೀಟು 1 ಬ್ರಿಕ್ ಸೇವಾ ಈ ರೀತಿ ಯಾವುದಾದ್ರೂ ನೀವು ಮಾಡ್ಬೋದು. ಸೊ ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ಇವತ್ತಿನ ಬಗ್ಗೆ ಇಲ್ಲ ಇನ್ನೇನಾದರೂ ಇದರ ವಿಷಯದ ಬಗ್ಗೆ? ಹರೇ ನಮ್ರತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಸೆಷನ್